ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಅತ್ಯಂತ ಮುಖ್ಯವಾಗಿ ಚರ್ಚೆಯನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು ಮರಳಿದ ಮರಳು ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಉಡುಪಿ ಜಿಲ್ಲೆಯ ಅದೆಷ್ಟೋ ಕುಟುಂಬಗಳು ಮರಳನ್ನು ನಂಬಿಕೊಂಡಂಥ ಕುಟುಂಬಗಳು ತತ್ತರಿಸಿ ಹೋಗಿದ್ವು. ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಂಥ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಅವರು ಅದು ಹೇಗೆ ಜೀವನವನ್ನು ಕಳೆದಿದ್ರೋ ಗೊತ್ತಿಲ್ಲ. ಆದರೆ 2 ವರ್ಷದಿಂದ ಉಡುಪಿ ಜಿಲ್ಲೆಗೆ ಮರಳಿರಲಿಲ್ಲ. ಆದರೆ ಇವತ್ತಿನ ದಿನ ಈಗ ಮರಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಮರಳನ್ನು ತೆಗೆಯೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. 158 ಜನರಿಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಇದು ಉಡುಪಿ ಜಿಲ್ಲೆಯ ಮಟ್ಟಿಗೆ ಸಂತಸವಾದಂಥ ಒಂದು ವಿಚಾರ. ಈ ಕುರಿತಾಗಿ ಚರ್ಚೆಯನ್ನು ಮಾಡಲೇಬೇಕು. ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿ ಮರಳು ಪೂರೈಕೆ ಆಗುತ್ತೆ, ಯಾವ ರೀತಿ ಪೂರೈಕೆ ಮಾಡೋದಕ್ಕೆ ಪರವಾನಗಿದಾರರು ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಜಿಲ್ಲಾಡಳಿತ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಚರ್ಚೆ ಮಾಡಲಿಕ್ಕಿದೆ. ಇನ್ನು ಸಾಕಷ್ಟು ಹೋರಾಟಗಳು, ಸಾಕಷ್ಟು ಮನವಿ ಪತ್ರಗಳು, ಇದೆಲ್ಲದರ ಪ್ರತಿಫಲವಾಗಿ ಇವತ್ತಿನ ದಿನ ಸಿಕ್ಕಿರ್ತಕ್ಕಂಥ ಈ ಒಂದು ಮರಳಿನ ಪರವಾನಿಗೆ ವಿಚಾರವಾಗಿ ಸಮಗ್ರವಾದಂಥ ಒಂದು ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು, ನೀವು ಕೂಡ ಕರೆ ಮಾಡ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ಮರಳಿನ ಪರವಾನಿಗೆದಾರರು, ಅದೇ ರೀತಿಯಲ್ಲಿ ಕಾಲು ನೋವಿದ್ರು ಕೂಡ ಇಲ್ಲಿ ತನಕ ಬಂದು ನಮ್ಮ ಜೊತೆ ಸೇರ್ಕೊಂಡಿರ್ತಕ್ಕಂಥ ಸತ್ಯರಾಜ್ ಬಿರ್ತಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಲಾರಿ ಚಾಲಕ ಮಾಲಕ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸತ್ಯರಾಜ ಬಿರ್ತಿ ಅವರೇ, ಬಹುಶಃ ಸಾಕಷ್ಟು ಹೋರಾಟಗಳಾಯಿತು ಮರಳಿನ ವಿಚಾರಕ್ಕೆ, ಮರಳು ಸಿಗಬೇಕು ಅನ್ನುವಂಥ ಒಂದು ವಿಚಾರಕ್ಕೆ. ಅದೇ ರೀತಿಯಲ್ಲಿ ಸಾಕಷ್ಟು ಮನವಿ ಪತ್ರಗಳು ಕೂಡ ಕೊಡುವಂಥ ಒಂದು ಪ್ರಯತ್ನಗಳಾಯಿತು. ಒಟ್ಟಿನಲ್ಲೆಲ್ಲ ನೋಡ್ತಾ ಹೋದ ಹಾಗೆ ಈಗ ಮರಳು ಸಿಕ್ಕಿದೆ. ಅದೆಷ್ಟೋ ಕುಟುಂಬಗಳು ಕೂಡ ಕಷ್ಟದಲ್ಲಿತ್ತು, ಅದೆಷ್ಟೋ ಕುಟುಂಬಗಳು ನೋವಿನಲ್ಲಿತ್ತು ಮರಳನ್ನು ನಂಬಿಕೊಂಡಂಥವ್ರು. ಒಟ್ಟಿನಲ್ಲಿ ಈಗ ಮರಳು ಸಿಕ್ಕಿದೆ, 158 ಜನರಿಗೆ ಪರವಾನಗಿ ಸಿಕ್ಕಿದೆ. ಈ ಕುರಿತಾಗಿ ಏನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್. ಈಗ 158 ಜನರಿಗೆ ಇವತ್ತೊಂದು ಸಿಗ್ಬೇಕಾದ್ರೆ ಅದೊಂದು ಬಹಳ ಖುಷಿಯಾದ ವಿಷಯ. ಯಾಕಂತ ಹೇಳಿದ್ರೆ ಇವತ್ತು ತನಕ ಯಾರು ನಮ್ಮ ಜನಪ್ರತಿನಿಧಿಗಳು ಉಡುಪಿಯನ್ನು ಯಾರು ಜನಪ್ರತಿನಿಧಿಗಳು ಇದು ಮಾಡ್ತಿದ್ರು, ಅವರು ಇವತ್ತು ಉಡುಪಿ ಜಿಲ್ಲೆಗೆ ಮರಳು ಕೊಡಬೇಕನ್ನುವಂಥ ಒಂದು ಭಾವನೆ ಇರಲಿಲ್ಲ. ಬಡವರ ಕಷ್ಟ ಹೇಗಿದೆ, ಮರಳಿಲ್ಲದೆ ಜನಗಳು ಯಾವ ರೀತಿ ಪರದಾಡ್ತಿದ್ದಾರೆ ಅನ್ನುವಂಥ ಒಂದು ಭಾವನೆಯನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ಆ ಎಲ್ಲ ಭಾವನೆಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಜನರಿಗೆ ಮರಳು ಸಿಗಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರ ಇಟ್ಕೊಂಡು ಇವತ್ತು ಮಾನ್ಯ ರಘುಪತಿ ಭಟ್ರು ನಮಗೆ 158 ಲೈಸೆನ್ಸ್ ಕೊಡುವಲ್ಲಿ ಹೋರಾಟ ಮಾಡಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿ ನೀವು ಹೇಳಿದ ಪ್ರತಿ ಹೋರಾಟವೇ ಇದಕ್ಕೆ ನಮಗೆ ಯಾವ ಒಂದು ವಿಚಾರ ಕೇಳಬೇಕಾದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ನಮ್ಮ ಶಾಸಕರನ್ನು ಕರ್ಕೊಂಡು ಹೋಗ್ಬೇಕು ಬಿಟ್ಟು ಹೋಗಿ ನಾವು ಬರ್ಕೊಂಡು ಬಿಟ್ರೆ ನಮಗೆ ಆಗಿ ನೇರವಾಗಿ ಕೊಡ್ಲಿಲ್ಲ. ಈಗ ಕೊಡುವಂಥದ್ದು ಇದು ನಮ್ಮ ಮೂಲಭೂತ ಹಕ್ಕು. ನಾನೊಬ್ಬ ಲೈಸೆನ್ಸ್ ಅವನು ಆಗಿರಿ, ನನಗೆ ಲೈಸೆನ್ಸ್ ನಾನು ಕೇಳಬೇಕಾದ್ರೆ ನನಗೆ ಕೊಟ್ಟಿದ್ದೀರಿ, ನನ್ನ ಲೈಸೆನ್ಸಲ್ಲಿ ತೊಂದರೆ ಇದ್ದರೆ ವಿಚಾರ ಬೇರೆ, ಅದು ಕೇಸು ಗೀಸು ಅದಕ್ಕೇನು ಪೆನಲ್ಟಿ ಇದ್ದೇನೆ. ಕೊಡಬೇಕಾದದ್ದನ್ನು ಇವರು ಕೊಡದೇ ಇರ್ಲಿಕ್ಕೆ ಹೋಗಿ ಈ ಎಲ್ಲ ಸಮಸ್ಯೆ ಆಗಿದೆ. ಖಂಡಿತ. ಯಾಕೆ ಅಂತಂದ್ರೆ ಹಿಂದಿನ 2 ವರ್ಷದಿಂದ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆಗಳನ್ನ ನೋಡ್ತಾ ಇದ್ರೆ ಬಹುಶಃ ನಾವೇ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ನೀವು ಕೂಡ 15 ದಿನಕ್ಕೆ ಕೂಡ ಪ್ರತಿಭಟನೆಗಳನ್ನ ಮಾಡೋದು, ಮನವಿ ಪತ್ರಗಳನ್ನ ಕೊಡೋದು, ಇದೆಲ್ಲವೂ ಕೂಡ ಕಾಮನ್ ಆಗಿತ್ತು. ಕೊನೆಗೂ ಒಂದು ಅಸ್ತು ಅಂತ ಹೇಳಿದ್ದಾರೆ, ಪರವಾನಗಿಯನ್ನ ಕೊಟ್ಟಿದ್ದಾರೆ ಅಂತ. ಈಗ ಕೊಟ್ಟಿದ್ದಾರೆ. ಯಾಕಂತ ಹೇಳಿ ನೋಡಿ, ಅವರೊಂದು 170 ಜನರಿಗೆ ಈಗ ಮೊದಲಿಂದಾಗಿ ಹಿಡ್ಕೊಂಡಿದ್ದಾರೆ. 170 ಜನರಿಗೆ 12 ಜನ ಅನ್ನೋದು ಒಂದು FIR ಆಗಿ ಅವರನ್ನು ಬದಿಗಿಟ್ಟಿದ್ದಾರೆ. ಬಟ್ ಅವರು FIR ಅದನ್ನು ಸರಿ ಮಾಡ್ಕೊಂಡು ಬಂದರೆ ಅವರಿಗೆ ಕೂಡ ಪರವಾನಗಿ ಸಿಗ್ತದೆ. ಅದೇ ರೀತಿಯಲ್ಲಿ 158 ಜನರಿಗೆ ಉಡುಪಿ ಮತ್ತು ಕುಂದಾಪುರದವರಿಗೆ ಕೊಡಬೇಕು ಅಂತೇಳಿ ಮೊನ್ನೆ 7 ನಂಬರ್ ಕಮಿಟಿಯಲ್ಲಿ ನಿರ್ಧಾರ ಆಗಿದೆ. ಹಾಗಿರುವಾಗ ಇವತ್ತು ಕೊಡಬೇಕಂತ ಅವರು ಒಂದೇ 7 ನಂಬರ್ ಕಮಿಟಿಯಲ್ಲಿ ಇವತ್ತು ಆಗಬೇಕಾದ್ರೆ ಯಾವ ರೀತಿ ಕೊಟ್ಟಿರ್ಬೋದು ಅಂತ ನೀವು ಆಲೋಚನೆ ಮಾಡಿ. ಇದೊಂದು ಉದ್ದೇಶಪೂರ್ವಕವಾಗಿ ಉಡುಪಿ ಜಿಲ್ಲೆಯಲ್ಲಿ ಮರಳು ಕೊಡಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಉಂಟು, ಕಾಣದ ಕೈ ಕೆಲಸ ಮಾಡ್ತಾ ಉಂಟು. ಅದಕ್ಕಾಗಿ ಇವತ್ತು ಏನು ಹೇಳ್ತಾ ಇದೆ, ಬಡವರು ಅಂದರೆ ಅಯ್ಯೋ ನೀವು ಹೇಳಿದ್ರಿ ಎಷ್ಟೋ ಜನ ಏನೂ ಇಲ್ಲ, ದಿನನಿತ್ಯ ನಾವು ರಘುಪತಿ ಭಟ್ರ ಮನೆಗೆ ಹೋಗೋದು, ದಿನನಿತ್ಯ ಹೇಳ್ತಾ ಇರೋದು, ದಿನನಿತ್ಯ ಅವರು ಇದಕ್ಕೆ ಒಂದಿಟ್ಟ ಉತ್ತರ ಕೊಟ್ಟು ಇವತ್ತು ನಮಗೆ 158 ಜನರಿಗೆ ಪರವಾನಗಿ ಕೊಡಬೇಕಾದ್ರೆ ನೇರ ಇದರಲ್ಲಿ ರಘುಪತಿ ಭಟ್ರೆ ನಮ್ಗೆ ಕೊಟ್ಟದ್ದು. ಯಾಕಂತ ಹೇಳಿದರೆ ಇವತ್ತು ಒಂದು ಪರವಾನಗಿ ಸಿಗಬೇಕಾದ್ರೆ ಅವರೇ ಇದಕ್ಕೆ ಕಾರಣ. ಯಾಕಂತ ಹೇಳಿ ಇವತ್ತು ನೋಡಿ, ಅವರು ಇಷ್ಟು ಇದು ಮಾಡಿದಾಗ ಇಷ್ಟು ಸುಲಭದಲ್ಲಿ ಈಗ 150 ಜನರಿಗೆ ಸಿಗಬೇಕಾದ್ರೆ ಯಾಕೆ ಅವರೆಲ್ಲ ಕೂತ್ಕೊಂಡು 7 ಮೆಂಬರ್ ಕಮಿಟಿಯಲ್ಲಿ ಕೂತ್ಕೊಂಡು ಕೊಟ್ಟರು? ಇವರು ಮುಂಚೆ ಯಾಕೆ ಅದನ್ನು ಮಾಡಲಿಲ್ಲ? ಅವರು ಮಾಡದೇ ಇರ್ಲಿಕ್ಕೆ ಹೋಗಿ ಅಲ್ಲ. ಈಗ ನೋಡಿ, ಯಾಕೆ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇರ್ಲಿಕ್ಕೆ ಹೋಗಿ ಆಗಲಿಲ್ಲ. ಈಗ ಇರುವವರಲ್ಲಿ ಏನು ಗೊತ್ತು, ಎಲ್ಲರಿಗೂ ಸಿಗಬೇಕು, ಅತಿ ಕಡಿಮೆ ದರದಲ್ಲಿ ಮರಳು ಸಿಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಉಡುಪಿ ಜಿಲ್ಲೆಗೆ ನ್ಯಾಚುರಲ್ ಆಗಿ ಸಿಗುವಂಥ ಹೋಗಿ ಸಿಗಬೇಕು ಅನ್ನೋ ನಿಟ್ಟು
ಇರ್ಲಿಕ್ಕೆ ಹೋಗಿ ಇವತ್ತು ನಮ್ಗೆ ಆಗಿದೆ 158 ಜನ. ಖಂಡಿತ. ರಾಘವೇಂದ್ರ ಶೆಟ್ಟಿ ಅವ್ರ ಹತ್ರ ಬರಬೇಕು. ಲಾರಿ ಚಾಲಕ ಮಾಲಕ ಸಂಘದವರು ಕೂಡ ಕೆಲಸ ಇಲ್ಲದೆ ಇದ್ರು ಇಷ್ಟು ದಿನ ಅನ್ನುವಂಥ ಒಂದು ಪರಿಸ್ಥಿತಿ, ಮರಳಿಲ್ಲದೆ ಜೀವನವೇ ಕಷ್ಟ ಆಗಿ ಹೋಗಿತ್ತು. ಮತ್ತೆ ನೀವು ಕೂಡ ದಯಾಮರಣಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿದಂಥ ಪ್ರಕರಣಗಳು ಕೂಡ ಆಗಿತ್ತು. ಮತ್ತೆ ಕಟ್ಟಡ ಕಾರ್ಮಿಕರು ಅಷ್ಟೇ ಕೆಲಸ ಇಲ್ಲದೆ ಎಲ್ಲಿಂದಲೋ ಸಾಲ ತಂದು, ಫೈನಾನ್ಸ್ನಿಂದ ಸಾಲ ತಂದು, ಬಡ್ಡಿ ದರ ನೋಡಿದರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗಿತ್ತು. ಒಟ್ಟಿನಲ್ಲಿ ಜೀವನ ದುಸ್ತರ, ಅಸ್ತವ್ಯಸ್ತ, ಎಷ್ಟೋ ಜನ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಹೊರಟಂತ ಉದಾಹರಣೆಗಳಿತ್ತು. ಬಹುಶಃ ಎಲ್ಲ ಕುಟುಂಬಗಳು ಈಗ ನಿಟ್ಟುಸಿರನ್ನ ಬಿಟ್ಟಿದೆ ಅಂತ ಅನಿಸ್ತಾ ಇದೆ ಅಂತ, ಒಂದ್ ರೀತಿ ಜೀವ ಬಂದಾಗ ಆಗಿದೆ, ಮರುಜೀವ ಬಂದಾಗ ಆಗಿದೆ ಅಂತ ನೋಡಿ. ದಯಮಾನ ಅರ್ಜಿ ಕೊಟ್ಟದ್ದು ಅದು ಪ್ರಾಂಪ್ಟ್ ಆಗಿ ನಾನು ಕೊಟ್ಟದ್ದು, ನಿಜವಾಗಿಯೂ ನನ್ನ ಪರಿಸ್ಥಿತಿ ಹಾಗೆ ಇತ್ತು, ಈಗಲೂ ಕೂಡ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಆದರೆ ನನ್ನ ಜೀವಕ್ಕೆ ಒಂದು ನನ್ನಂಥವರಿಗೆ ಮತ್ತೆ ನನಗೆ ಜೀವ ತುಂಬಿದವರು ಮಾನ್ಯ ರಘುಪತಿ ಭಟ್ರು, ನಮ್ಮ ಉಡುಪಿ ಶಾಸಕರು. ನಮ್ಮನ್ನ ಧೈರ್ಯ ತುಂಬಿದವರು, ಧೈರ್ಯ ತುಂಬಿ ನಮ್ಮನ್ನ ನಾನಿದ್ದೇನೆ, ನಾನು ಮಾಡಿಕೊಡ್ತೇನೆ, ನೀವು ಯಾವುದೇ ದುಡುಕು ನಿರ್ಧಾರ ತಗೊಳ್ಬೇಡಿ, ಈಗ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ, ನಾನು ಸದ್ಯದಲ್ಲೇ ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೇನೆ, ನ್ಯಾಯಯುತವಾಗಿ ನಿಮ್ಗೆ ಏನು ಬೇಕು ಅದನ್ನು ನಾನು ತರಿಸಿಕೊಡ್ತೇನೆ ಅನ್ನುವಂಥ ಒಂದು ಭರವಸೆ, ಧೈರ್ಯ ತುಂಬಿದ್ದಕ್ಕೋಸ್ಕರ ನಾವು ಇನ್ನೂ ಈಗ ನಿಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಖಂಡಿತ. ಹಾಗೆ ಈಗ ಮರಳು ಸ್ಟಾರ್ಟ್ ಆಗ್ತದೆ ಆಯ್ತು ಅನ್ನೋ ಒಂದು ಸಂತೋಷ ನಮಗೊಂದು ಕಡೆ ಇದೆ. ಆದರೆ ನೋಡಿ, ಇಷ್ಟು ಸಿಂಪಲ್ ಆಗಿತ್ತು, ಇದನ್ನು ನೋಡ್ಲಿಕ್ಕೆ ಹೋದರೆ ಸಿಂಪಲ್. ಒಂದೇ ಈಗ ಸತ್ಯರಾಜ್ ಬೆತ್ತಿ ಅವರು ಹೇಳಿದ ಪ್ರಕಾರ ಒಂದೇ ಮೀಟಿಂಗಲ್ಲೇ ಇದನ್ನು ಮಾಡಿದ್ದಾರೆ, ಪಾಸ್ ಮಾಡಿದ್ದಾರೆ. ಇಂಥ ಒಂದು ಸಿಂಪಲ್ ಮ್ಯಾಟ್ರನ್ನ ಈ ಹಿಂದೆ ಯಾಕೆ ಮಾಡಲಿಲ್ಲ? ಎರಡೆರಡು ಜಿಲ್ಲಾಧಿಕಾರಿಗಳು ಚೇಂಜ್ ಆದರು, ಎಷ್ಟೋ 7 ಮೆಂಬರ್ ಕಮಿಟಿ ಮೀಟಿಂಗ್ ಮಾಡಿದ್ರು, ಆ ಸರ್ವೆ ಈ ಸರ್ವೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಒಂದು ಬುಟ್ಟಿ ಹೊಯ್ಗೆ ನಾವು ಒಬ್ಬರಿಗೆ ಜಿಲ್ಲೆ ಜನರಿಗೆ ಕೊಡ್ಲಿಲ್ಲ ಅಂದ್ರೆ ಇದರ ಹಿಂದಿನ ಉದ್ದೇಶ ಏನಿತ್ತು ಇವರದ್ದು? ಇದನ್ನ ನಿಜವಾಗಿ ಜನ ಅರ್ಥ ಮಾಡ್ಕೊಳ್ಬೇಕು ಇವತ್ತು. ಈಗ ನನಗೆ ತುಂಬಾ ಒಂದು ಬೇಸರದ ವಿಷಯ ಅಂತ ಅಂದ್ರೆ, ರಘುಪತಿ ಭಟ್ರು ಅಧಿಕಾರಕ್ಕೆ ಬಂದ ಕೂಡಲೇ ಜನ ಹೇಳಲಿಕ್ಕೆ ಶುರು ಮಾಡಿದ್ರು, ಎಲ್ಲಿ ನಮ್ಮನ್ನ ನೋಡಿ ಆಡ್ಕೊಳ್ಳುದು. ಅವರು ಕೂಡ ಹೇಳ್ತಾ ಇದ್ರು, ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಮರಳನ್ನ ಕೊಡ್ತೇವೆ ಸರ್. ನೋಡಿ, ಹೇಳಿಕೆಯನ್ನು ಇಟ್ಕೊಂಡು ಅಲ್ಲಲ್ಲ ನೋಡಿ, ಯಾರೇ ಆದ್ರೂ ರಘುಪತಿ ಭಟ್ರಾಗಿರ್ಬೋದು ಅಥವಾ ಇನ್ನೊಂದು ಪಕ್ಷದ ಇನ್ನೊಂದು ಜನಪ್ರತಿನಿಧಿ ಆಗಿರ್ಬೋದು, ಬಂದ ಕೂಡ್ಲೆ ಹಾಗೆ ಸಾಧ್ಯ ಇಲ್ಲ. ಈಗ ನೋಡಿ, ನಿನ್ನೆ 7 ಮೆಂಬರ್ ಕಮಿಟಿಯಲ್ಲಿ ಕೊಡಬಹುದು ಅಂತ ಡಿಸೈಡ್ ಆಗಿದೆ, ಆದ್ರೂ ಇನ್ನು 10 ದಿನಗಳ ಕಾಲಾವಕಾಶ ಬೇಕು. ಯಾಕಂದ್ರೆ ಅದ್ರ ಪ್ರೊಸೀಜರ್ ಇರ್ತದೆ. ಯಾಕಂದ್ರೆ ರಘುಪತಿ ಭಟ್ರು ಇನ್ನು ಆದ ಕೂಡ್ಲೇನೆ ಕೊಡ್ಲಿಕ್ಕೆ ಅವ್ರ ಕಿಸೆಯಲ್ಲಿ ಇಟ್ಕೊಂಡಿರುವುದಿಲ್ಲ. ಅವರು ರಾತ್ರಿ ಹಗಲು DC ಆಫೀನ ಹತ್ರ ಮಲಗಿ ಸೊಳ್ಳೆ ಕಡಿಸ್ಕೊಂಡು ಅವರ ಸುಖ ಸಂತೋಷವನ್ನ ದೂರ ಇಟ್ಟು ನಮ್ಮ ಜಿಲ್ಲೆ ಜನರಿಗೋಸ್ಕರ ಯಾವತ್ತಿನಿಂದ ಇವತ್ತಿನವರೆಗೂ ಸರ್, ನಾನು ಅವರನ್ನ ಹೊಗಳಬೇಕು ಅನ್ನೋಂಥ ಪ್ರಶ್ನೆ ಅಲ್ಲ. ನೀವು 12 ಗಂಟೆ ರಾತ್ರಿಗೆ ಅವ್ರಿಗೆ ಫೋನ್ ಮಾಡಿದ್ರು, ಅವ್ರು ಮಾತಾಡೋದು ಮರಳಿದೆ ವಿಷಯ. ಖಂಡಿತ ಸರ್. ಒಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾವು ಕುಂದಾಪುರದಿಂದ. ಎಸ್ ಹೇಳಿ ಸರ್. ಮರಳಿದ ಮರಳು ಅನ್ನುವಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಮಾತಾಡ್ತಾ ಇದ್ವಿ. ಕೊನೆಗೂ ಕೂಡ 158 ಜನರಿಗೆ ಪರವಾನಗಿ ಸಿಕ್ಕಿದೆ. ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಮರಳು ಆರಂಭ ಆಗುತ್ತೆ. ಹೇಳಿ ಸರ್, ನಿಮ್ಮ ಒಂದು ಅಭಿಪ್ರಾಯ. ಕುಂದಾಪುರದಿಂದ ಗುಣಾಕರ್ ಶೆಟ್ಟಿ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಎಸ್ ಹೇಳಿ ಸರ್, ಹೇಳಿ. ಈಗ ಅಲ್ಲಿ ನಮ್ಮ ಕಡಪಾಡಿ ರಾಘವಣ್ಣ ಮತ್ತೆ ಚಂದ್ರ ಅವರು ಮತ್ತೆ ನಮ್ಮ ಇವರಿದ್ದಾರಾ, ಸತ್ಯರಾಜ್ ಬಿರ್ತಿ ಅವರು ಇದ್ದಾರೆ. ಈಗ ನಮಗೆ ಉಡುಪಿಯಲ್ಲಿ ಹೊಯ್ಗೆ ಸ್ಟಾರ್ಟ್ ಆಗಿದ್ದು ಆಗ್ತದೆ, ಇನ್ನು ಒಂದು 10 ದಿನ ಆದ್ರೂ ಅಡ್ಡಿಲ್ಲ. ಯಾಕಂದ್ರೆ ಇಷ್ಟು ದಿನ 2 ವರ್ಷ 3 ವರ್ಷ ಕಾದು ಈಗ ಒಂದೇ ಸಲ ಬೇಕಂದ್ರೆ ಕೂಡಲೇ ಯಾವ್ದು ಕೊಡ್ಲಿಕ್ಕೆ ಆಗುದಿಲ್ಲ. 1 ವಾರ ಆದ್ರೂ ಅಡ್ಡಿಲ್ಲ, 10 ದಿನ ಆದ್ರೂ ಅಡ್ಡಿಲ್ಲ, 15 ದಿನ ಆದ್ರೂ. ಹೊಯ್ಗೆ ಅಂತೂ 15 ದಿನದೊಳಗೆ ಒಂದು ಹೊಯ್ಗೆ ಬಂದ್ರೆ ಜನರಲ್ಲಿ ಒಂದು ಹೊಸ ಭಾವನೆ. ಈಗ ಕುಂದಾಪುರದವರಿಗೆಲ್ಲ ಇಲ್ಲಿ ಎಲ್ಲೂ ಹೊಯ್ಗೆ ಆಗುದಿಲ್ಲ ಎಂಬ ಒಂದು ಇದು ಉಂಟು, ನಿರಾಶೆ. ಯಾಕಂದ್ರೆ ನಮ್ಮ ಕುಂದಾಪುರದವರಿಗೆ ಹೊಯ್ಗೆ ಇಲ್ಲ ಅಂತ, ಇಲ್ಲಿಯವರಿಗೆ ಇಲ್ಲಿ ಆಗುದಿಲ್ಲ. ನಮ್ಮಲ್ಲಿ ಇಲ್ಲಿ ಹೊಳೆ ಇದ್ರು ಇಲ್ಲಿ ಹೊಯ್ಗೆ ಆಗುದಿಲ್ಲ. ನಾವು ಉಡುಪಿಗೆ ಹೋಗಿ ಅಥವಾ ಬ್ರಹ್ಮಾವರದಿಂದ ಹೊಯ್ಗೆ ತರುವಂತ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಅದಕ್ಕೂ ಅಡ್ಡಿಲ್ಲ, ನಮ್ಗೆ ತೊಂದರೆ ಇಲ್ಲ. ಆದ್ರೆ ನಮಗೆ ನಾನ್ ಕೇಳ್ತಾ ಇರೋದು ಅಂದ್ರೆ, ವಾಪಸ್ಸು ಮರಳು ಆಗಿದ್ದಕ್ಕೆ ತುಂಬಾ ಸಂತೋಷವನ್ನ ವ್ಯಕ್ತಪಡಿಸ್ತಿದ್ದೀನಿ. ಇದಕ್ಕೆ ಹೋರಾಟ ಕೊಟ್ಟ ಎಲ್ಲ ಶಾಸಕರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ನಮ್ಮ 7 ಮೆಂಬರ್ ಕಮಿಟಿಯವರಿಗೂ, ಈವೆಲ್ಲ ಕಮಿಟಿಯವರಿಗೂ ತುಂಬಾ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಂದ್ರೆ ಏನೋ ಒಂದು ಎಷ್ಟೋ ವರ್ಷದ ಒಂದು ಕೂಸು ಇವತ್ತು ಅದು ಏನೋ ಒಂದು ಆಗ್ತಾ ಇದೆ ಈಗ, ಅಲ್ವಾ? ಬಹಳ ಸಂತೋಷದ ವಿಷಯ ಇದು. ಖಂಡಿತ ಖಂಡಿತ. ಕನಸಾಗಿದೆ.
ಅದೆಷ್ಟೋ ಜನ ಕುಟುಂಬಗಳು ಕನಸನ್ನೇ ಕಳ್ಕೊಂಡಿದ್ರು, ಆದ್ರೆ ಈ ಬಾರಿ ಬಹುಶಃ ಒಂದು ಕನಸುಗಳು ಚಿಗುರ್ತಾ ಇದೆ ಅಂತ. ಖಂಡಿತ ನಾವು ಏನೋ ಕನ್ಸನ್ನ ಕಂಡದ್ದು ಅದು ಯಾವ್ದು ಆಗ್ತದೆ, ಈ ತರ ಕನ್ಸು ಕಂಡಿದ್ದು ನಾವು ಏನೋ ಒಂದು ಕನ್ಸನ್ನ ನೆನಸು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಸಂತೋಷ ಈಗ. ಖಂಡಿತ ಸರ್. ಎಲ್ಲ ನಮ್ಮ ಲಾರಿ ಮಾಲೀಕರು ಯಾವ ಪರಿಸ್ಥಿತಿಯಲ್ಲಿ ಇದ್ರು ಅಂತ ಕೇಳಿದ್ರೆ ಪ್ರತಿಯೊಬ್ರು ಬಿಲ್ಡಿಂಗ್ ಕಟ್ಟಡ ಕಾರ್ಮಿಕರಾಗ್ಲಿ ಯಾವುದೇ ಒಂದು ವ್ಯಾಪಾರದವರಾಗ್ಲಿ ಏನು ಎಲ್ಲ ನಿರಾಶೆಯನ್ನ ಮೂಡಿಸಿದ್ರು. ಯಾಕಂದ್ರೆ ಯಾರಿಗೂ ವ್ಯವಹಾರ ಇಲ್ಲ, ಪಾಪ ಎಷ್ಟೋ ಜನ ಆತ್ಮಹತ್ಯೆಯನ್ನ ಮಾತ್ರ ಮಾಡ್ಕೊಂಡಿದ್ದಾರೆ. ಖಂಡಿತ ಖಂಡಿತ ಸರ್, ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಅವರು ಕೂಡ ಹೇಳಿದ್ರು ಎಷ್ಟೋ ಜನ ಕನಸನ್ನ ಕಳ್ಕೊಂಡಿದ್ರು, ಈಗ ಬಹುಶಃ ಒಂದು ಹೊಸ ಕನಸುಗಳು ಚಿಗುರೊಡಿತಾ ಇದೆ ಅಂತ ಹೇಳಿದ್ರು. ಹಾಗೆ ಮಾತಾಡ್ತಾ ಹೋದಾಗೆ 158 ಜನರಿಗೆ ಪರವಾನಗಿ ಸಿಕ್ಕಿದೆ. ಆದ್ರೆ ಪ್ರಸ್ತಾಪ ಇದ್ದದ್ದು 170 ಜನರಿಗೆ ಈ ಒಂದು ಪರವಾನಗಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಸ್ತಾಪಗಳಿದ್ದು, ಆದ್ರೆ ಅದೆಲ್ಲವೂ ಕೂಡ ಫಿಲ್ಟರ್ ಆಗಿ 158 ಜನರಿಗೆ ಬಂದಿತ್ತಿದೆ. ಹಾಗಾದ್ರೆ ಉಳಿದ 12 ಜನರಿಗೆ ಯಾಕೆ ಕೊಡ್ಲಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಲ, ಉಳಿದ 12 ಜನ ಅಂದ್ರೆ ಅವ್ರೀಗ FIR ಆದವರು. ಈ ಹಿಂದೆ ಟ್ರಿಪ್ ಶೀಟ್ ಕೊಡದೆ ಹೋಗಿದ್ದುದಕ್ಕೆ ಇದು ಹಂದಾಡಿ ಅವರದ್ದು. ಆಮೇಲೆ ಇನ್ನಿತರ FIR ಆದವರದ್ದು ಅನ್ನು ಬದಿಗಿಟ್ಟಿದೆ. ಯಾಕಂತ ಹೇಳಿದ್ರೆ ಅವರು FIR ಆದವರು ಅವರ ಬಿ ರಿಪೋರ್ಟ್ ಆಗಿ ಕ್ಲಿಯರ್ ಆಗಿತ್ತಂದ್ರೆ ಅವ್ರಿಗೆ ಸಹ ಕೊಡ್ತಾರೆ. 120 ಪ್ಲಸ್ ಇನ್ನೂ ಕೊಡ್ಲಿಕ್ಕೆ ಉಂಟು. ಅದು ಈಗ ಈ ಕಮಿಟಿಯಲ್ಲಿ 170 ಮಾಡಿದ್ದಾರೆ ಈಗ 7 ಮೆಂಬರ್ ಕಮಿಟಿಯಲ್ಲಿ. ಇನ್ನೇ ಮುಂದೆ ಇದ್ದ ಕಮಿಟಿಯ ಮೀಟಿಂಗ್ ಆಗ್ತವೆ, ಹಂತ ಹಂತವಾಗಿ ಎಲ್ಲರಿಗೂ ಪರವಾನಗಿ ಸಿಕ್ಕಿ ಅತಿ ಶೀಘ್ರದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಉಡುಪಿ ಜಿಲ್ಲೆಗೆ ಮರಳು ಸಿಗ್ತದೆ. ಇದಂತೂ ಖಂಡಿತ. ಯಾಕಂತ ಹೇಳಿದ್ರೆ ಈ ಒಂದು 7 ಮೆಂಬರ್ ಕಮಿಟಿಯ ಮೀಟಿಂಗ್ ಆಗಿ ಹೋಗೋ ಲಕ್ಷಣ ನೋಡಿದರೆ ಆ ರೀತಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆ ಬಗ್ಗೆ ಕಾಳಜಿ ವಹಿಸಿಕೊಂಡು ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ಈಗ ಉಡುಪಿ ಜನಪ್ರತಿನಿಧಿ ಗೊತ್ತುಂಟು ಯಾರು ಮಾಡ್ತಿದ್ದಾರೆ ಅಂತೇಳಿ. ಅವರನ್ನು ಪದೇ ಪದೇ ನಾವು ಕೂಡ ಅವರನ್ನು ಗೌರವಿಸ್ತಾ ಇದ್ದೇವೆ. ಅವರಂತೂ ಖಂಡಿತ ಅವರಿಗೆ ದೇವರು ಭಗವಂತ 100 ವರ್ಷ ಆಯುಸ್ ಕೊಡಲಿ ಅಂತ ನಾನು ಬೇಡ್ತಾ ಇದ್ದೇನೆ. ಸಮಸ್ತ ಮರಳು ಪರವಾನಿಗೆ ಪರವಾಗಿ ಮಾನ್ಯ ರಘುಪತಿ ಭಟ್ರಿಗೆ 100 ವರ್ಷ ಅವರ ಕುಟುಂಬಕ್ಕೆ ಆಯುಸ್ ಕೊಡಲಿ ದೇವರು ಅಂತ ನಾನು ಬೇಡ್ತೇನೆ. ಯಾಕಂತೇಳಿ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಇವತ್ತು ನಮ್ಮೊಂದಿಗೆ ಚಂದ್ರಶೆಟ್ಟರು ಕೂಡ ಬಂದಿದ್ದಾರೆ, ಲಾರಿ ಚಾಲಕ ಸಂಘದ ಚಂದ್ರ ಪೂಜಾರವರು. ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಖುಷಿಯಲ್ಲಿ ಅವರು ಕೂಡ ಇನ್ನು ಚಾಲ ಆದ್ರೆ ತನ್ನ 2 ಲಾರಿ ಬದಿಗಿಟ್ಟಿದ್ದಾರೆ. ಆ ಲಾರಿಯನ್ನು ನಾನು ತಕೊಂಡು ಏನಾದರೂ ಒಂದು ವ್ಯವಸ್ಥಿತವಾಗಿ ಏನೋ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿಯಲ್ಲಿ ಇವತ್ತು ರಾಘವೇಂದ್ರ ಶೆಟ್ಟರು ಕೂತ್ಕೊಂಡಿದ್ದಾರೆ. ಇವತ್ತೆಲ್ಲ ಇವರ ಒಂದು ಸಣ್ಣ ಮಟ್ಟಿನ ಮುಖದಲ್ಲಿ ಒಂದು ಚೇರ ಇದಾಗಬೇಕಾದ್ರೆ ಇವತ್ತು ನೇರವಾಗಿ ರಘುಪತಿ ಭಟ್ರು ಕಾರಣ. ಯಾಕಂತ ಹೇಳಿದ್ರೆ ಇದರಲ್ಲಿ ಏನು ಟೆಕ್ನಿಕಲ್ ಇದೆ ಎಲ್ಲವನ್ನು ಅರ್ದು ನೀರು ಕುಡಿದಿದ್ದಾರೆ. ಅವರಿಗೆ ನಾವೀಗ ಇಲ್ಲಿ CRZ ಏನು ಮಾತಾಡಬೇಕು, CVCR ಏನು ಮಾತಾಡಬೇಕು, KCZM ಏನು ಮಾತಾಡಬೇಕು ಎಲ್ಲವನ್ನು ಅರ್ದಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಹೇಳ್ತೇನೆ, ಇವತ್ತು ತನಕ ಪ್ರತಿಯೊಂದು ಈಗ 12 ಜನನ ಬದಿಗಿಟ್ಟ ಉದ್ದೇಶ ಬೇರೆ ಏನಿಲ್ಲ. ಇಟ್ಟ ಉದ್ದೇಶ ಏನಂತ ಹೇಳಿದ್ರೆ ಅವರಲ್ಲಿ FIR ಆಗಿದೆ, ಕಾನೂನಾತ್ಮಕವಾಗಿ ಇಲೀಗಲ್ ಏನಾಗಿದೆ ಇಲೀಗಲ್ ಆಗಿದೆ. ಅದಕ್ಕೋಸ್ಕರ ಅವರನ್ನು 1 ವರ್ಷಕ್ಕೆ ತಡೆ ಇಟ್ಟು ಏನು ಅವರಿಗೆ FIR ಆಗಿದೆ ಅದನ್ನು ಕ್ಲಿಯರ್ ಮಾಡಿ ಅವ್ರು ಒಳಗೆ ಬರ್ತಾರೆ. ಅವ್ರು ಬರೋದಿಲ್ಲ ಅಂತಿಲ್ಲ. ಆದರೆ ಶಾಂತಿಯುತವಾಗಿ ಏನು 158 ಜನರಿಗೆ 7 ಮೆಂಬರ್ ಕಮಿಟಿಯಲ್ಲಿ ಮರಳು ಕೊಟ್ಟಿದ್ದಾರೆ, ಅವರೆಲ್ಲರೂ ಎಲ್ಲಿ ಪ್ರಾಬ್ಲಮ್ ಎಲ್ಲಿ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಯಾವ ಕಡೆಯಲ್ಲಿ ಸಮಸ್ಯೆ ಬರ್ತಾ ಅಲ್ಲಿ ತೆಗಿಬೇಡಿ ಅಂದಾಗ ಅಲ್ಲಿ ಯಾರು ತೆಗಿಬಾರ್ದು ಮರಳು. ಆ ಏನು ಮೀನುಗಾರರಿಗೆ ಯಾವುದೇ ತೊಂದರೆ ಕೊಡದೆ ಹೋಗುವಲ್ಲಿ. ಆಮೇಲೆ ಮತ್ತೆ ನಿಮ್ಮ UPಗಳು ಬಂದಲ್ಲಿ ಏನಾದರೂ ಮಾಡೋದ್ರ ಬಗ್ಗೆ ಎಲ್ಲ ಬಗ್ಗೆ ನಾವೆಲ್ಲ ಮೊನ್ನೆ ರಘುಪತಿ ಭಟ್ರು ನಮ್ಮ ಉಡುಪಿಯ ವಾಜಪೇಯಿ ಸಭಾಭವನದಲ್ಲಿ DC ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡಿದರು. ಅದರಲ್ಲಿ ಎಲ್ಲವಾಗಿ ಹೇಳಿದರು, ನೀವು ಈ ರೀತಿ ಮಾಡಬೇಕು, ಈ ರೀತಿಯಲ್ಲಿ ತೆಗಿಬೇಕು, ಯಾರ್ಯಾರಿಗೆ ಎಷ್ಟು ಸಿಗ್ತದೆ ಅಷ್ಟಷ್ಟೇ ತಗೊಂಡು ಆರಾಮಾಗಿ ಇದು ಮಾಡಿ ಅಂತ. ಯಾಕಂತ ಹೇಳಿದರೆ ಇವತ್ತು ನಮಗೆ ಅಷ್ಟೊಂದು ಹೇಳುವವರು ಯಾರಿಲ್ಲದೆ ಹೋಯ್ತು. ಜಿಲ್ಲಾಧಿಕಾರಿ ಹತ್ರ ಕೇಳಿದರೆ ಅದು ಅಲ್ಲಿದೆ, ನನಗೆ ಸರ್ಕಾರದ ಕಾರ್ಯದರ್ಶಿಗೆ ಬರ್ತಿದ್ದೇನೆ, ನನಗೆ ಅಲ್ಲಿಂದ ಬರಬೇಕು, ಹೀಗೆ ಎಂಥ ಒಂದು ಎಲ್ಲೆಲ್ಲ ಹೇಳಿಕೊಂಡು ನಮಗೆ ಹೋಗಿ 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 ಸಾಕಾಗಿ ಹೋಯಿತು. ಅಂಥ ಒಂದು ಪರಿಸ್ಥಿತಿ ಇದ್ದಂಥ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ನೀವು ಹೇಳಿದಾಗೆ ಈಗ ನಮ್ಮ ಕರುಣಾಕರ್ ಶೆಟ್ಟರು ಕೂಡ ಫೋನ್ ಮಾಡಿದ್ರು, ಕುಂದಾಪುರ ಗುಣಕರ್ ಶೆಟ್ಟಿ ಕೂಡ ಅವರು ಹೇಳಿದರು ಇವತ್ತು ನನಗೆ ಕೂಡ ಭಾಳ ಖುಷಿಯಾಗಿದೆ, ಅಭಿನಂದನೆ ಹೇಳಿದರು ಎಲ್ಲ ಶಾಸಕರಿಗೆ ಕೂಡ. ಖಂಡಿತ ಸರ್. ಒಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಎಸ್ ಹೇಳಿ ಸರ್. ಈ ಒಂದು ಮರಳುಗಾರಿಕೆ ಮತ್ತೆ ಆರಂಭ ಆಗುವ ಎಲ್ಲ ಒಂದು ಸನ್ನಿಹಾರಕ್ಕೆ ಬಂದಿದೆ. ಇನ್ನೊಂದು 10 ದಿನದಲ್ಲಿ ಬಹುಶಃ ಒಂದು ಪ್ರೊಸೀಜರ್ ಪೂರ್ಣಗೊಳ್ಬಹುದಾ ಅಂತ ಒಂದು ಹಂತದಲ್ಲಿ ನೋಡ್ತಾ ಹೋದ್ರೆ, ಅಂದ್ರೆ ಉಡುಪಿಗೆ ಮರಳು ಸಿಕ್ಕಿದೆ ಅನ್ನುವಂತ ಒಂದು ವಿಚಾರ ಸರ್, ನಿಮ್ಮ ಒಂದು ಅಭಿಪ್ರಾಯ? ಅದೇ ಸತ್ಯರಾಜ್ ಬಿರ್ತಿ ಅವರಿಗೆ ಧನ್ಯವಾದಗಳು, ತುಂಬಾ ಹೋರಾಟ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮೂರಿನವರೇ. ಮತ್ತೆ ಈಗ ನನ್ನೊಂದು ಅವರಿಗೆ ಒಂದು ಸಲಹೆ, ಮರಳುಗಾರಿಕೆಯಲ್ಲಿ ಏನೆಲ್ಲ ರೂಲ್ಸ್ ಉಂಟು, ರೆಗ್ಯುಲೇಷನ್ ಉಂಟು, ಕ್ರಮ ಪ್ರಕಾರ ಅವರು ಫಾಲೋ ಅಪ್ ಮಾಡಿಕೊಂಡು ಅದನ್ನ ಮತ್ತೆ ಪುನಃ ಬ್ಯಾನ್ ಆಗಿದ್ದಾಗ ನೋಡ್ಕೊಳ್ಬೇಕು ಅವರು. ಅಲ್ಲಿ ಇತಿ ರೀತಿ ಎಲ್ಲ ಕರೆಕ್ಟ್ ಆಗಿದ್ರೆ ಮತ್ತೆ ಅಲ್ಲಿ ಬೇರೆ ಎಲ್ಲ ಅವ್ಯವಹಾರ ನಡೆದು ಮತ್ತೆ ಒಂದು ಸಲ ಅವರು ಸ್ಟಾಪ್ ಮಾಡಿದ್ರೆ ಉಂಟಲ್ಲ ಎಲ್ರಿಗೂ ತೊಂದರೆ ಆಗ್ತದಲ್ಲ ಸರ್? ಖಂಡಿತ ಖಂಡಿತ. ಅದಕ್ಕೋಸ್ಕರ ಅವರು ಒಂದು ರೀತಿ ಎಲ್ಲರನ್ನೊಂದು ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗಿ ಮರಳುಗಾರಿಕೆ ಸ್ಟಾರ್ಟ್ ಆದ್ರೆ ಎಲ್ಲ ರೀತಿ ವ್ಯವಹಾರ ಸ್ಟಾರ್ಟ್ ಆಗ್ತದೆ. ಕಟ್ಟಡ ಕಾಮಗಾರಿ ಇರ್ಬೋದು, ಕನ್ಸ್ಟ್ರಕ್ಷನ್ ಎಲ್ಲ ರೀತಿ ವ್ಯವಹಾರ ಸ್ವಲ್ಪ ಜೀವ ಬರ್ತದೆ ಇಲ್ಲಿ. ಆರ್ಥಿಕವಾಗಿ ಕುಸಿತ ಉಂಟು ಇಲ್ಲಿ.
ಅದನ್ನು ಮೇಂಟೈನ್ ಮಾಡುದು ಇವ್ರದನ್ನು ಜವಾಬ್ದಾರಿ ನನ್ನ ಪ್ರಕಾರ. ಯಾವುದೇ ನಾವು ಕಾನೂನು ಬಾಹಿರವಾಗಿ ಮಾಡದೆ ಖಂಡಿತ ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ. ಒಂದ್ಸಲ ಡಿ ಸಿ ಸ್ಟಾಪ್ ಮಾಡಿ ಹೋಗಿದ್ರಲ್ಲ, ಅದನ್ನ ಅವ್ರ ಮೇಲೆ ಹಲ್ಲೆ ಎಲ್ಲ ಆಗಿತ್ತು, ಅಂತದೆಲ್ಲ ಯಾವ ಘಟನೆ ನಡಿಬಾರ್ದು. ಅದರ ಬಗ್ಗೆ ಕಾಳಜಿ ವಹಿಸ್ಬೇಕು. ಗೊತ್ತುಂಟ ನಮ್ಗೆ ಅಂತದೆಲ್ಲ ಆದ್ರೆ ಮತ್ತೆ ನಮ್ಮ ಜಿಲ್ಲೆಗೆ ಕೆಟ್ಟ ಹೆಸರು ಬರ್ತದಲ್ಲ. ಅದೇ ಸಿಗೋದಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಆಗುತ್ತೆ ಅಂತ, ಬಾಯಿಗೆ ಕೈಗೆ ಬಂದಿದ್ದು ಬಾಯಿಗಿಲ್ಲ ಅನ್ನೋ ಪರಿಸ್ಥಿತಿ ಆದ್ರೆ ಕಷ್ಟ. ಇವರು ಫಾಲೋ ಅಪ್ ಮಾಡ್ಕೊಂಡು ಎಲ್ಲ ಅದು ಏನೆಲ್ಲ ರೂಲ್ಸ್ ಉಂಟು, ರೆಗ್ಯುಲೇಷನ್ ಉಂಟು, ಕ್ರಮ ಪ್ರಕಾರ ಹೋಗ್ಲಿ. ಸ್ಲೋಲಿ ಬಂದ್ರೆ ಎಲ್ರಿಗೂ ಸಹ ಒಂದು ಬಿಸ್ನೆಸ್ ಆಗ್ತದಲ್ಲ ಅನ್ಕೊಂಡು ನನ್ನ ಅಭಿಪ್ರಾಯ. ಖಂಡಿತ ಸರ್, ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಅವರು ಕೂಡ ಹೇಳಿದ್ರು, ರೀತಿ ರಿವಾಜುಗಳು ಏನು ನೀತಿ ಇದೆ, ರಿವಾಜುಗಳಿದೆ, ಅವೆಲ್ಲದರ ಪ್ರಕಾರವಾಗಿ ಹೋಗಬೇಕು. 158 ಜನರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಆದರೆ ಅದು ಲೀಗಲಿ ಹೋಗಬೇಕು, ಸರಿಯಾದ ಕ್ರಮದಲ್ಲೇ ಹೋಗಬೇಕು, ಸರಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಹೋಗಬೇಕು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರೆ ಬಹುಶಃ ಅಕ್ರಮಗಳಾಗೋದಿಲ್ಲ. ಇನ್ನು ಮುಂದೆ ಮರಳು ಹಂತವಾಗಿ ಎಲ್ಲರಿಗೂ ಕೂಡ ಸಿಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಕೆಲಸಗಳಾಗಬೇಕು, ಜವಾಬ್ದಾರಿತನದಿಂದ ಇನ್ನಾದ್ರೂ ಕೂಡ ಕೆಲಸವನ್ನ ಮಾಡಬೇಕು ಅನ್ನುವಂಥ ವಿಚಾರ. ಅವ್ರು ಹೇಳಿದ ಪ್ರಕಾರದಲ್ಲಿ ಈಗ 5 ಲೋಡ್ ಕೊಡ್ಲಿಕ್ಕೆ ಏನು ಮಧ್ಯಾಹ್ನದೊಳಗೆ ಮುಗಿತದೆ. ಅವ್ರು ಏನು ಹೇಳಿದ್ದಾರೆ ಅದೇ ಪ್ರಕಾರದಲ್ಲಿ 170 ಜನರಿಗೆ ಕೂಡ ಮಾನ್ಯ ರಘುಪತಿ ಭಟ್ರ ಎದುರೇ ಪೂರ ಆಗಿದೆ ಈ ವಿಚಾರ ಬಗ್ಗೆ. ಹೇಗೆ ತಗೊಂಡು ಹೋಗ್ಬೇಕು, ಜನಗಳಿಗೆ ಹೇಗೆ ಕೊಡಬೇಕು, ರೋಡಲ್ಲಿ ಶಾಲೆ ಇರುವ ಹೊತ್ತಲ್ಲಿ ಯಾವ ರೀತಿ ಹೋಗಬೇಕು, ಅಥವಾ ಶಾಲೆ ಸಮಯದಲ್ಲಿ ಯಾವ ರೋಡಲ್ಲಿ ಹೋಗಬೇಕು, ಮಕ್ಕಳು ಮತ್ತು ವೆಹಿಕಲ್ಗೆ, ಶಾಲಾ ಬಸ್ಗಳಿಗೆ ಯಾವುದೇ ತೊಂದರೆ ಕೊಡದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಮರಳನ್ನು ಅವರಿಗೆ ಏನು ಕಾಲ್ ಮಾಡಿ ಹೇಳಿದ್ದು ಅದೇ ರೀತಿಯಲ್ಲಿ ಮತ್ತೆ ಪುನಃ NGTಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತೇಳಿ ಹೋಗುವಂಥ ಯಾವುದಿಲ್ಲ, ಯಾಕಂದ್ರೆ ಲೀಗಲ್ ಆಗಿ ಆಗುವಂಥದ್ದು ಇದರಲ್ಲಿ ಇಲೀಗಲ್ ಅನ್ನೋದು ಯಾವುದೂ ಇರುವುದಿಲ್ಲ. ಈಗ ಸ್ಯಾಂಡ್ ಬಾರ್ ಅಲರ್ಟ್ ಮಾಡಿದ್ದು ಜಿಲ್ಲಾಡಳಿತ, ಅದಕ್ಕೆ ರಾಯಲ್ಟಿ ಕಟ್ತೇವೆ. ಇಲ್ಲಿ ತಗೊಂಡು ಹೋಗೋದು 5 ಲೋಡು, ಪ್ರತಿ ಲಾರಿಗೂ ಟ್ರಿಫಿಟ್ ಕೊಡ್ತೇವೆ. ಇಲ್ಲಿಗೆಲ್ಲ ಆಗದಿದ್ರೆ ಆಯ್ತಲ್ಲ ಸರ್, ಯಾಕೆ ಹೋಗಬೇಕು, ಕೋರ್ಟಿಗೆ ಹೋಗುವಂಥ ಅಗತ್ಯತೆ ಏನುಂಟು ಕೇಳು. ಎಸ್ ಖಂಡಿತ. ಒಂದು ಕರೆ ಇದೆ. ಹಲೋ ಹಲೋ ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ನಿಮ್ಮ ಹೆಸರು? ಹಲೋ ಸರ್, ಕೇಳ್ತಾ ಇಲ್ಲ ಸರ್. ಕೇಳುವುದಿಲ್ಲ ಕೇಳ್ತಾ ಇಲ್ಲ ಸರ್. ಮರಳಿಗೆ ಬೇಕಾಗಿ ಹಲೋ ಕೇಳ್ತಾ ಇದೆ, ಹೇಳಿ ಹೇಳಿ ಹೇಳಿ. ಮರಳಿಗೆ ಬೇಕಾಗಿ ಉಡುಪಿ ಆಗಿದೆ, ಉಡುಪಿ ಹೆಸರು ಮಕ್ಕಳಿಗೆ ಹೋಗಿದೆ. ಹಾಗೆ ಮುಂದಕ್ಕೆ ಹಾಗೆ ಆಗ್ಬಾರ್ದು. ಒಂದು ಇನ್ನೊಂದಿಗೆ ಮರಳಿಗೆ 150 ಜನರಿಗೆ ಈಗ ಆದೇಶ ಕೊಟ್ಟಿದ್ದಾರೆ. ಆದ್ರೆ ನಾನು ಹೇಳಿದ್ರೆ ಇದರಲ್ಲಿ ಬಹಳ ಅಷ್ಟೇ ಮನೆ ಸಿಕ್ಕ ಮನೆ ಕೊಟ್ಟಿದ್ದಾರೆ ಸರಿ. ಆದ್ರೆ ಇನ್ನು ಎಷ್ಟೋ ಜನ ಉದ್ಯೋಗ ಕಲ್ತು ಇರ್ತಾರೆ. ಮತ್ತೇನಕ್ಕೆ ಅವ್ರೀಗ ಬಿಡ್ತಾ ಇದ್ದಾರೆ, ಅವರಿಗೆ ಗೊತ್ತುಂಟು, ಉಂಟು. ಇನ್ನಷ್ಟು ಜನರಿಗೆ 12 ಜನ FIR ಆಗಿ ಅವರಿಗೆ ಕೊಟ್ಟಿರುವಂತ ಇಲ್ಲ. ಕ್ಲಿಯರ್ ಆದ್ಮೇಲೆ ಕೊಡ್ತಾರೆ. ಉಂಟು ಇನ್ನು ಇದಕ್ಕೆ ಒಳಗೆ ಖಂಡಿತ ಸರ್, ಖಂಡಿತ. ಆದ್ರೆ ಸರ್ ಒಂದು ಪ್ರಾಬ್ಲಮ್, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್, ಸರಿಯಾಗಿ ಕೇಳ್ತಾ ಇಲ್ಲ ಸರ್. ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಅವರು ಕೂಡ ಹೇಳಿದ್ರು ಏನು ಅಂತಂದ್ರೆ, ಈ ಒಂದು ಮರಳಿನ ವಿಚಾರ ಏನಿದೆ ಅದು ಮತ್ತೆ ಹೀಗೆ ಆಗ್ಬಾರ್ದು, ಮತ್ತೆ ನಿಲ್ಬಾರ್ದು ಅನ್ನುವಂತ ಒಂದು ಅಭಿಪ್ರಾಯವನ್ನು ಅವರು ಕೂಡ ವ್ಯಕ್ತಪಡಿಸಿದ್ರು. ನೋಡಿ, ಇದು ಯಾರೋ ಒಬ್ಬ ಮಾಡಿದ ತಪ್ಪಿಗೆ 4-5 ವರ್ಷಗಳಿಂದ ನಾವು ಸಫರ್. ಎಷ್ಟೋ ಬಡ ಕುಟುಂಬಗಳು ಅಳಿವಿನಂಚಿನಲ್ಲಿ ಉಂಟು. ನಮ್ಮ ಹೊರ ಜಿಲ್ಲೆ ಕಾರ್ಮಿಕರು ಎಲ್ಲ ಅಲ್ಲಿಂದ ಗೂಳೆ ಇಲ್ಲಿಗೆ ಬಂದಿದ್ರು, ಇಲ್ಲಿಂದ ಗೂಳೆ ಹೊರಟಿದ್ದಾರೆ. ಈಗ ಇಲ್ಲಿ ಯಾರು ಈಗ ನಾಳೆ ಮರಳು ಸ್ಟಾರ್ಟ್ ಆದ್ರೆ ನಾವೀಗ ಕಾರ್ಮಿಕರನ್ನ ಹುಡುಕ್ಬೇಕೀಗ, ಯಾಕಂದ್ರೆ ಕಾರ್ಮಿಕರು ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ ನಮ್ಗೆ ಎಲ್ಲೂ ಗೂಳೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ, ಇಲ್ಲಾಂದ್ರೆ ನಾವು ಹೋಗ್ಬೇಕಾಗಿತ್ತು. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದಕ್ಕೆ ಕಾರಣ ಯಾರು? ನಾನೊಬ್ಬ ಲಾರಿಯವನಾಗಿ, ಒಬ್ಬ ಹೊಯ್ಗೆಯವನ ಮರಳಿನವನಾಗಿ ನಾವೇ ಕಾರಣರು. ನಾವು ಇವತ್ತು ಅಂದ್ರೆ ನಾವು ಹಿಂದೆ ಮಾಡಿದ ತಪ್ಪು, ಈಗ ಎಕ್ಸಾಂಪಲ್ ನಾನಂದ್ರೆ ನಾನಂತಲ್ಲ, ನಾವು ನಮ್ಮ ಒಂದು ಕುಟುಂಬ. ಯಾಕಂದ್ರೆ ಮರಳು, ಲಾರಿ, ಮೇಸ್ತ್ರಿ, ಲೇಬರ್ ಎಲ್ಲ ನಮ್ಮ ಒಂದು ಕುಟುಂಬ ಇದ್ದಾಗೆ, ಚೈನ್ ಲಿಂಕ್ ಇದು. ನಾವು ಒಂದು ಯಾವುದೋ ಒಂದು ಐಟಮ್ ಇಲ್ಲ ಅಂದ್ರೆ ಎಲ್ಲ ಸ್ಟಾಪ್ ಆಗ್ತದೆ ಆಟೋಮೆಟಿಕ್. ಹಾಗಾಗಿ ಇದು ಮಾಡಿದ್ದು ಯಾರೋ ಒಬ್ರು ಇಲ್ಲಿ, ಅವರಿಂದ ಒಂದು ಕೆಲವಷ್ಟು ಜನ ಈ ಸಮಯ ಸಾಧಕರು ಕಾಯ್ತಾ ಇದ್ರು ಎಲ್ಲಿ ನಮಗೆ ಸಿಗ್ತದೆ ಅಂತ. ಒಳ್ಳೆ ಟೈಮಲ್ಲಿ ಸಿಕ್ಕಿತು, ಅವರು ಉಪಯೋಗಿಸ್ಕೊಂಡ್ರು, ನಮ್ಮನ್ನ ಬೀದಿ ಪಾಲ್ ಮಾಡಿ ಬಿಟ್ರು. ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು.
ಅಕ್ರಮಗಳಾಗತ್ತೆ. ಒಂದು ಮುಂದೆ ಎಲ್ಲಾದ್ರೂ ಕೂಡ ಅಕ್ರಮಗಳಾದ್ರೆ, ಹಿಂದಿನ ಬಾರಿ ಅಕ್ರಮ ಆಯಿತು ಅಂತ ಸಂದರ್ಭದಲ್ಲಿ ಅದನ್ನ NJTಗೆ ಹೋಗಿ ಹಸಿರು ಪೀಠಕ್ಕೆ ಹೋಗಿ ಆ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಸಮಸ್ಯೆಗಳಾಗಿದ್ದನ್ನ ನಾವು ನೋಡಿದ್ದೇವೆ. ಹಾಗೆ ನೋಡ್ತಾ ಹೋದ್ರೆ ಇನ್ನು ನೆಕ್ಸ್ಟ್ ಎಲ್ಲಾದ್ರೂ ಅಕ್ರಮಗಳಾದ್ರೆ ಅದಕ್ಕೆ ಏನಾದ್ರೂ ಲಾರಿ ಚಾಲಕ ಮಾಲಕ ಸಂಘದವರಿಂದ ಏನಾದ್ರೂ ಬೆಂಬಲಗಳನ್ನ ಕೊಡ್ತೀರಾ? ಇಲ್ಲ 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 ಆ ಸರ್, ರೀತಿಯಾಗಿ ಇಲ್ಲ ಇಲ್ಲ. ನಾವು ಪ್ರಶ್ನೆಗಳು ನೋಡಿ, ಹುಟ್ಟುಕೊಳ್ತಾ ಇದೆ ಅಂತ. ನಮ್ಮ ಲಾರಿ ಮಾಲಕ, ನಮ್ಮ ಉಡುಪಿ ಜಿಲ್ಲೆ ಲಾರಿ ಮಾಲಕ ಚಾಲಕರ ಸಂಘದಿಂದ ಯಾವುದೇ ರೀತಿಯ ಅಕ್ರಮ ಮಾಡುವವರಿಗೆ ನಮ್ಮ ಬೆಂಬಲ ಇಲ್ಲ. ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈಗ ಬೈ ಚಾನ್ಸ್ ಯಾರಾದರೂ ಅಕ್ರಮ ಮಾಡಿದ್ದಿದ್ರು ನಾವೇ ಸ್ವತಃ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ತೇವೆ. ಈಗ ನಮಗೆ ಏನಂದ್ರೆ ಜಿಲ್ಲಾಧಿಕಾರಿಗಳು ತುಂಬಾ ಒಳ್ಳೆಯವರಿದ್ದಾರೆ, ಜಗದೀಶ್ ಅಂತ ಹೇಳಿ. ಮತ್ತೆ ಉಪ ಜಿಲ್ಲಾಧಿಕಾರಿಗಳು ಕೂಡ ಸದಾಶಿವ ಪ್ರಭು ಊರಿನವರೇ ಇದ್ದಾರೆ. ಅವರಿಗೆ ಇಲ್ಲಿನ ಪರಿಸ್ಥಿತಿ ಅವರಿಗೆ ಅರ್ಥ ಆಗ್ತದೆ, ಇಲ್ಲಿ ಜನರ ಪರಿಸ್ಥಿತಿ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಹಾಗಾಗಿ ನಮ್ಮ ಒಂದು ಈ ಹಿಂದೆ ಏನಾಗಿತ್ತು, ಈಗ ಉದಯ ಸುವರ್ಣ ಅವರು ಏನು ಹೇಳಿದ್ರು ಅಂದ್ರೆ, ನಾನು 8 ಬಾರಿ ನಾನು ಜಿಲ್ಲಾಡಳಿತಕ್ಕೆ ನಾನು ಕಂಪ್ಲೇಂಟ್ ತಗೊಂಡು ಹೋಗಿದ್ದೇನೆ, ಇಂಥವ್ರು ಈಗ ಇಲ್ಲಿಗಲ್ ಮಾಡ್ತಾ ಇದ್ದಾರೆ, ಅಕ್ರಮ ಮಾಡ್ತಾ ಇದ್ದಾರೆ, ಆದ್ರೆ ಯಾರು ನನ್ನ ಮಾತಿಗೆ ಸೊಪ್ಪಾಕದಿದ್ದರಿಂದ ನಾನು NJTಗೆ ಹೋದೆ ಅನ್ನುವಂತ ಒಂದು ಹೇಳಿಕೆಯನ್ನು ನಾನು ನೋಡಿದ್ದೇನೆ ಅವರದ್ದು. ಹಾಗೆ ಈ ವರ್ಷ ಇನ್ನು ಮುಂದೆ ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ MLA ಅವರು, ಉಡುಪಿ MLA ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ತಪ್ಪನ್ನು ಕೂಡ ಸಹಿಸಿಕೊಳ್ಳುವುದಿಲ್ಲ. ನಮಗೀಗ ಎಷ್ಟು ನಮಗೆ ಸಪೋರ್ಟ್ ಆಗಿ ಈಗ ನಮಗೆ ಇಷ್ಟು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ನಾಳೆ ನಾನು ತಪ್ಪು ಮಾಡಿದ್ರು ಕೂಡ ನನಗೆ ಅಷ್ಟೇ ರೀತಿಯಲ್ಲಿ ಉಗ್ರವಾಗಿ ಶಿಕ್ಷೆ ಕೊಡಿಸ್ತಾರೆ ಮಾತ್ರ, ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ಹಾಗಾಗಿ ನಾವು ಮುಂದೆ ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ನಾವು ಜಿಲ್ಲಾಧಿಕಾರಿ ಅವರಿಗೆ ಅಥವಾ ಗಣಿ ಇಲಾಖೆ ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟರೆ ಅವರು 100% ಆಕ್ಷನ್ ತಗೊಳ್ತಾರೆ. ಮುಂದೆ ಇಲ್ಲಿಗಲ್ ಆಗ್ಲಿಕ್ಕೆ ಅವಕಾಶನೇ ಇಲ್ಲ. ಇಲ್ಲಿಗಲ್ ಮಾಡೋರಿಗಂತೂ ನೇರವಾಗಿ ಹೇಳ್ತಾ ಇದ್ದೇವೆ, ನಾವು ಡೈರೆಕ್ಟ್ ಆಗಿ ನಾವು ಅದನ್ನ ಹೇಳ್ಕೊಡ್ಬೇಕ ಅನ್ನೋ ಒಂದು ಉದ್ದೇಶನ ನಾವು ಲಾರಿ ಮಾಲಕರ ಸಂಘದವರು ಈಗಾಗಲೇ ಮಾತಾಡಿದ್ದೇವೆ. ಯಾರೇ ಸರಿ, ಯಾಕೆ ಇಲ್ಲಿಗಲ್ ಆದ್ರೆ ಬಹುಶಃ ಸಿಗುವಂತ ಒಂದು ಮರಳು ಅದೇ ಹೇಳಿದ್ನಲ್ಲ ಸರ್, ಒಬ್ಬ ಮಾಡೋ ತಪ್ಪಿನಿಂದ ಇಡೀ ಉಡುಪಿ ಜಿಲ್ಲೆ ಜನತೆ ಸಫರ್ ಆಗಿದ್ದಾರೆ. ಈಗ ಖಂಡಿತ ಈ ವಿಚಾರವಾಗಿ ಕೂಡ ಮಾತಾಡ್ತಾ ಹೋಗ್ತೇನೆ ಒಂದು ವಿರಾಮದ ನಂತರ. ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ಮರಳು ಸಿಕ್ಕಿದೆ, ಇನ್ನು 10 ದಿನದಲ್ಲಿ ಬಹುಶಃ ಒಂದು ಪ್ರೊಸೀಜರ್ಗಳೆಲ್ಲವೂ ಕೂಡ ಮುಗಿಯುತ್ತೆ, ನಂತರ ಮರಳುಗಾರಿಕೆ ಕೂಡ ಆರಂಭ ಆಗುತ್ತೆ. ಅಂತ ಸಂದರ್ಭದಲ್ಲಿ ಯಾವ ರೀತಿ ಪೂರೈಕೆಗಳನ್ನ ಮಾಡಬಹುದು? ಈಗಾಗಲೇ ಅದೆಷ್ಟೋ ಕುಟುಂಬಗಳು ಅರ್ಧದಲ್ಲಿ ಮನೆಯನ್ನ ಕಟ್ಟಿಕೊಂಡಿರ್ತಕ್ಕಂಥ ಕುಟುಂಬಗಳಿದೆ, ಅವರಿಗೂ ಕೂಡ ಮರಳು ಬೇಕು. ಹೀಗೆಲ್ಲ ನೋಡ್ತಾ ಹೋದಾಗ ಸಾಕಷ್ಟು ಜನರಿಗೆ ಮರಳಿನ ಅವಶ್ಯಕತೆ ಇದೆ. ಯಾವ ರೀತಿ ಪೂರೈಕೆಯನ್ನ ಮಾಡ್ತಾರೆ ಮುಂದಿನ ಒಂದು ದಿನಗಳಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಸಂಪೂರ್ಣವಾದಂಥ ಒಂದು ಮರಳಿನ ಚರ್ಚೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಬೇಡಿಕೆಗಳು ಸಾಕಷ್ಟಿದೆ, ಆದರೆ ಪೂರೈಕೆಗಳನ್ನು ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಂತವಾಗಿ ಚರ್ಚೆಯನ್ನು ಮಾಡಲೇಬೇಕಾಗುತ್ತೆ. ಸತ್ಯರಾಜ್ ಬಿರ್ತಿಯವರ ಈಗ 158 ಜನರಿಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಹೋದ್ರೆ ಹಂದಾಡಿಯಲ್ಲಾಗಿರ್ಬೋದು, ಕಚ್ಚೂರಲ್ಲಾಗಿರ್ಬೋದು, ಬೈಕಾಡಿಯಲ್ಲಾಗಿರ್ಬೋದು, ಇಂಥ ಒಂದು ಪ್ರದೇಶಗಳಲ್ಲಿ ಕೊಡ್ಲಿಲ್ಲ, ಪರವಾನಗಿಯನ್ನು ಕೊಡ್ಲಿಲ್ಲ. ಹಾಗಾದ್ರೆ ಅಲ್ಲಿನ ಒಂದು ಬೇಡಿಕೆಗಳನ್ನ ಎಷ್ಟೋ ಕುಟುಂಬಗಳು ಅರ್ಧರ್ಧ ಮನೆಯನ್ನು ಕಟ್ಟಿಕೊಂಡಿರ್ತಕ್ಕಂಥ ಕುಟುಂಬಗಳಿರುತ್ತೆ, ಇನ್ನೂ ಏನೋ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಬಿಲ್ಡಿಂಗ್ ಗಳನ್ನ ಕಟ್ಟುವಂತದ್ದಾಗಿರ್ಬೋದು, ಏನೇನೋ ಸಮಸ್ಯೆಗಳಿರುತ್ತೆ, ಅಲ್ಲಿ ಕೊಡ್ಲಿಲ್ಲ, ಪರವಾನಗಿಯನ್ನ ಕೊಡ್ಲಿಲ್ಲ. ಕೇವಲ 158 ಜನರಿಗೆ ಮಾತ್ರ ಕೊಟ್ಟಿದ್ದಾರೆ. ಅಲ್ಲಿನ ಒಂದು ಬೇಡಿಕೆಗಳನ್ನ ಹೇಗೆ ಪೂರೈಸಬಹುದು ಅಂತ, ಯಾವ ರೀತಿ ಈ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಅಂತ, ಒಂದು ಬೇಡಿಕೆಯ ಸಮಸ್ಯೆಯನ್ನು ಈಗ ಹೇಳಲಿಕ್ಕೆ ಹೋದ್ರೆ, ನಿಮ್ಮ ಸ್ಯಾಂಡ್ ಬಾರ್ ಏನ್ ಮಾಡಿದ್ದಾರೆ, ನಿಮ್ಮ ಬಾಳ್ಕುದ್ರು ಮಾಬುಕಳ ಬ್ರಿಡ್ಜ್ ಇಂದ ಇಲ್ಲಿ ಶಿವಳ್ಳಿ ತನಕ ತಂದಿದ್ದಾರೆ. ಈ ಶಿವಳ್ಳಿ ಬಾರ್ಪುರ್ ಅಂತ ಹೇಳಿದ್ರೆ ಒಂದು ಮಾಬುಕಳ ಬ್ರಿಡ್ಜ್ ಮತ್ತೆ ಸಂತೆಕಟ್ಟೆ ಬ್ರಿಡ್ಜ್ ಇಂದ ಸ್ವಲ್ಪ ದೂರ. ಈ ಶಿವಳ್ಳಿ ಅನ್ನುವಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 12,000 ಮೆಟ್ರಿಕ್ ಟನ್ ಕೊಟ್ಟಿದ್ದಾರೆ. ಅಲ್ಲಿ ಆಸುಪಾಸು ಜನ ಲೈಸೆನ್ಸ್ ಅವ್ರು ನೋಡಿದ್ರೆ 40 ಜನ ಇದ್ದಾರೆ ಲೈಸೆನ್ಸ್ ಅವರು. ಈ 10,000 ಮೆಟ್ರಿಕ್ ಟನ್ 40 ಜನಕ್ಕೆ ಹಂಚ್ಲಿಕ್ಕೆ ಆಗುದಿಲ್ಲ. ಆಗ ಇವ್ರು ಏನ್ ಮಾಡ್ತಾರೆ, ಎಲ್ಲಿ ಸ್ಯಾಂಡ್ ಬಾರ್ ಜಾಸ್ತಿ ಇದೆ ಅಂತ ಅಲ್ಲಿ ಬರಬೇಕಾಗತ್ತೆ. ಈಗ ಇದನ್ನು ಮತ್ತೆ ರೀಸರ್ವೆ ಮಾಡಿ, ಈ 10,000 ಏನು ಕೊಟ್ಟಿದ್ದಾರೆ ಅದನ್ನು ರೀಸರ್ವೆ ಮಾಡಿ, ರೀಸರ್ವೆ ಆಗಿದೆ ಆಲ್ರೆಡಿ, ಬೆಥಮೆಟಿಕ್ ಮತ್ತೆ ಎನ್ಐಟಿಕ್ ಸರ್ವೆ ಆಗಿದೆ. ಆ ಜಾಗಗಳಲ್ಲಿ ಮತ್ತೆ
ಮತ್ತೆ ಸ್ಯಾಂಡ್ ಬಾರ್ ಕೊಡಬೇಕಂತ ಒಂದು ರಘುವತಿ ಭಟ್ರು DC ಅವ್ರ ಹತ್ರ ಮಾತಾಡಿ ಮೊನ್ನೆ ಮೀಟಿಂಗಲ್ಲಿ ಆಗಿದೆ ಅದು. ಈಗ ಅಲ್ಲಿ ಸರ್ವೆ ಮಾಡಿ ಆಮೇಲೆ ಕಚ್ಚೂರು ಹಂದಾಡಿ ಅಲ್ಲಿ ಕೂಡ ಸರ್ವೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಸರ್ವೆ ಮಾಡಬೇಕಾದ್ರೆ ಈಗ ಎಂದು ಸಮಸ್ಯೆ ಆಯಿತು ನೀವು ಹೇಳಿದ್ದು 158 ಜನರಿಗೆ ಕೂಡ ಕುಂದಾಪುರ ಮತ್ತು ಉಡುಪಿ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಮಾಡಬೇಕಾದ್ರೆ ಕಷ್ಟ ಆಗ್ತದೆ. ಅಲ್ಲಿ ಏನು ಸಮಸ್ಯೆ ಅಂತ ಹೇಳಿದರೆ ಈಗ ನಾನೇ ಮೊನ್ನೆ ಸೀನ್ ಪೂಜಾರಿ ಅವರಿಗೆ ಫೋನ್ ಮಾಡಿದ್ದೇನೆ. ನಮ್ಮ ಇಯರು NGT ಹೋದಂಥ ಅವರ ಸೀನಣ್ಣ ಅಂತಿದ್ದಾರೆ, ಅವ್ರಿಗೆ ನಾನು ಫೋನ್ ಮಾಡಿದ್ದೇನೆ. ಅವರು ಹೇಳಿದರೆ ನನ್ನ ಮನೆ ಹತ್ರ ತೆಗಿಬೇಡಿ, ನಿಮ್ಮ ರಾಮ ಮಂದಿರ ಅಂತಿದೆ ಅಲ್ಲಿ ತೆಗಿಬೇಡಿ, ಮತ್ತೆ ನೀವು ಬೇಕಾದ್ರೆ ಅದು ಏನು ಯಮ್ಮನಗುಂಡಿ ಅಂತ ಉಂಟು ಗೋಪಾಲ್ ಮೆಂಡ್ ಅಂತಕ್ಕೆ ಅಲ್ಲಿ ತೆಗೀರಿ, ಅಥವಾ ಬೈಕಾಡಿ ಭಾಗದಲ್ಲಿ ನನಗೆ ಅಷ್ಟು ಇದಿಲ್ಲ ಅದು ಅಲ್ಲಿಯೂ ಕೂಡ ನೀವು ನೋಡಿ ಏನಂತ ಅದು ನನಗೆ ಗೊತ್ತಿಲ್ಲ. ಆಮೇಲೆ ನೀವು ಆಚೆ ಶಂಕರ್ ಅಂತಿದೆ ಅಲ್ಲಿ ತೆಗೀರಿ ಅಂತ ಹೇಳಿದ್ದಾರೆ. ಅಲ್ಲಿ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆದರೆ ಈಗ ಹಾರಡಿ ಬೈಕಾಡಿಯಲ್ಲಿ ಈಗ ಏನೋ ಒಂದು 6 ಲೈಸೆನ್ಸ್ ಅಂತ ಮುಂಚೆ ಇತ್ತು, ಇನ್ನೊಂದು 10 ಲೈಸೆನ್ಸ್ ಅಥವಾ 12 ಲೈಸೆನ್ಸ್ ಅಲ್ಲಿ ಬಂದರೆ ಸ್ವಲ್ಪ ಜನಗಳಿಗೆ ಅನುಕೂಲವಾಗಿ ಮರಳು ಸಿಗ್ತದೆ, ಆ ಪರವಾನಿಗೆ ರಿನ್ಯೂವಲ್ ಆಗ್ತದೆ, ಅವರಿಗೆಲ್ಲ ಸ್ಯಾಂಡ್ ತೆಗಿಲಿಕ್ಕೆ ಆಗ್ತದೆ. ಈಗ ಸ್ಯಾಂಡ್ ಅಲರ್ಟ್ ಮಾಡಿದ ಮೇಲೆ 1,80,000 ಉಂಟು, ಅಲ್ಲಿ ಲೈಸೆನ್ಸೇ ಕಮ್ಮಿ ಇದ್ರ ಮೇಲೆ ಆ ಸ್ಯಾಂಡ್ ಯಾರು ತೆಗೆದಿದ್ರೆ ಈಗ ಸಮಸ್ಯೆ ಆಗುವುದು ಹೇಗಂತಿಲ್ಲ. ಅಲ್ಲಿ ಸಮಸ್ಯೆ ಬರದ ರೀತಿಯಲ್ಲಿ 5 ಲೋಡ್ ಮರಳು, ಯಾರು UPಗಳಿದ್ದಾರೆ ಅವರಿಗೆ ಟಾಯ್ಲೆಟ್, ಎಲ್ಲಿ ಕೂಡ ಹೋಗಿ ಅಂಗಡಿಗೆ ಹೋಗಿ ಬರುವಾಗ ಯಾವುದೇ ರೀತಿಯ ಒಂದು ಪಬ್ಲಿಕ್ ನ್ಯೂಸೆನ್ಸ್ ಮಾಡಲಿಕ್ಕಿಲ್ಲ. ಅದನ್ನೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡು ಅಲ್ಲಿಗೊಬ್ಬ ಸೂಪರ್ವೈಸರ್ ಅಥವಾ ರೈಟರನ್ನು ಇಟ್ಕೊಂಡು ಅವನಿಗೆಲ್ಲವನ್ನು ನೋಡಿ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಿದರೆ ಯಾವ ತೊಂದರೆಯೂ ಬರುವುದಿಲ್ಲ. ಈಗ ಏನು ಹೇಳ್ತಾರೆ, ಈಗ ಮರಳು ತೆಗಿಲೇಬಾರ್ದಂತ ಯಾವ ಇದರಲ್ಲಿ ಕೂಡ ಇಲ್ಲ. ನೆವಿಗೇಷನ್ ಬೋಟ್ ಹೋಗಬೇಕು, ಟೂರಿಸಂ ಬೋಟ್ ಹೋಗಬೇಕಾದ್ರೆ ಯಾವ CVC ಏರಿಯಾ ಕೂಡ ಇರ್ಬೋದು, ಅಲ್ಲಿ ಕೂಡ ಮರಳು ತೆಗಿಲೇಬೇಕು. ನಾಳೆ ನೀವು ಪರವಾನಗಿದಾರರಿಗೆ ಕೊಡದೇ ಇರ್ಬೋದು ಮರಳು ತೆಗೆಯುವುದು, ಆದರೆ ಡ್ರಜ್ಜಿಂಗ್ ಅವ್ರಿಗೆ ಟೆಂಡರ್ ಕೊಡುದಿಲ್ಲ ಸ್ವಾಮಿ. ಡ್ರಜ್ಜಿಂಗ್ ಅವನು ಏನು ಮಾಡ್ತಾನೆ, ಅಲ್ಲಿ ತೆಗಿತಾನೆ. ಡ್ರಜ್ಜಿಂಗ್ ಅವನು ತೆಗೆಯುವುದು ಅಂದರೆ ಅವನು ಮಿಷನರಿಯಾಗಿ ಯಾಂತ್ರಿಕದಲ್ಲಿ ತೆಗಿತಾ ಇರ್ತಾನೆ. ಹಾಗಾದರೆ ಕೈಯಲ್ಲಿ ತೆಗೆದು ಇದೇ ಹಣವನ್ನು ಅವರು ಡ್ರಜ್ಜಿಂಗ್ ಮಾಡೋರಿಗೆ ಗೌರ್ಮೆಂಟ್ ಹಣ ಕೊಡ್ತದೆ. ನಾವು ತೆಗೆಯುವವರಿಗೆ ನಾವು ಗೌರ್ಮೆಂಟಿಗೆ ಹಣ ಕಟ್ಟಿ ತೆಗಿತೇವೆ. ಯಾವುದು ಒಳ್ಳೆ ಸ್ವಾಮಿ? ಆಗ CVC ಏರಿಯಾ ಅಂತ ಎಲ್ಲಿದೆ? ಯಾರು ಕೂಡ ಯಾವ ಏರಿಯಾದಲ್ಲಿ ಕೂಡ ತೆಗಿಬಾರ್ದು. ಈಗ CVC ಏರಿಯಾದು ಮ್ಯಾಪಲ್ಲಿ ಬಂದಿದೆ, ಸಮ್ ಏರಿಯಾಸ್ ಯಾವ ಏರಿಯಾದಲ್ಲಿ CVC ಅಂತಿದೆ. ಈಗ ಕುಂದಾಪುರದಿಂದ ಬೈಂದೂರು ತಾಲೂಕು ಇದೆ, ಬೈಂದೂರು ತಾಲೂಕಲ್ಲಿ CVC ಏರಿಯಾ ಇಲ್ಲ. ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಬೈಂದೂರು ತಾಲೂಕಲ್ಲಿ CVC ಬರಲ್ಲ. ಆ ಜಾಗದಲ್ಲಿ ಮ್ಯಾಥಮೆಟಿಕ್ ಮತ್ತು NITಕ್ಕೆ ಸರ್ವೆ ಮಾಡಿದರೆ ಕುಂದಾಪುರದವರಿಗೆ ಒಂದಿಷ್ಟು ಜನರಿಗೆ ಅಲ್ಲಿ ಸಹ ಕೊಡ್ಬೋದು. ಇದನ್ನು ಈಗಾಗಲೇ ಜಿಲ್ಲಾಡಳಿತ ಅದ್ರ ಬಗ್ಗೆ ಗಮನ ತಗೊಳ್ಬೇಕು. ಇದೀಗ ನಾನು ಹೇಳ್ತಾ ಇದ್ದೇನೆ ಈ ಮಾಧ್ಯಮ ಮುಖಾಂತರದಿಂದ, ಅದನ್ನು ಗಮನಕ್ಕೆ ತಗೊಂಡು ಅವರು ಅಲ್ಲಿ ಮತ್ತೆ ಒಂದು ಬೇಗ ಸರ್ವೆ ಮಾಡಿ ಆ ಸರ್ವೆಗೆ ಏನು ಅಲ್ಲಿ ಫಿಶರೀಸ್ ಅವರು ಇದ್ದಾರೆ ಅವರಿಂದ ಒಂದು ರಿಪೋರ್ಟ್ ತಗೊಂಡು ಅಲ್ಲಿ ಮತ್ತೆ ಮರಳುಗಾರಿಕೆ ಮಾಡ್ಲಿಕ್ಕೆ ಅವರು ಅವಕಾಶ ಮಾಡಿ ಕೊಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿದು CVC ಅಲ್ಲ, ಅದು ಕೆಲವೊಂದು ಪ್ಲೇಸ್ ಮಾತ್ರ, ಎಲ್ಲಿ ಇಲ್ಲ ಅಲ್ಲಿ ಕೊಡಿ. ಯಾಕಂತೇಳಿ ಎಲ್ಲ ಪ್ಲೇಸನ್ನು ನೀವು CVC ಅಂತ ಹೇಳಿದರೆ ಹಾಗಾದ್ರೆ ಮರಳು ತೆಗಿಲಿಕ್ಕೆ ಇಲ್ಲ ಅಲ್ಲಿ. ಈಗ ಕಾಳಿ ನದಿಯನ್ನು ಫುಲ್ ಬ್ಯಾನ್ ಮಾಡಿದ್ದಾರೆ ಕಾರವಾರದಲ್ಲಿ, ಹಾಗಾದ್ರೆ ಅಲ್ಲಿ ತೆಗಿಬಾರ್ದು ಅಂತ ಹೇಳಿ ನೋಟಿಫಿಕೇಶನ್ ಏನಾಗಿದೆ, ಎಲ್ಲ ಸಮ್ ಪ್ಲೇಸ್ ಯಾವುದಾದ್ರು ಒಂದು ಪ್ಲೇಸಲ್ಲಿ ಇದೆ, ಅದನ್ನು ನೀವು ಐಡೆಂಟಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ. ಇವರು ಅದನ್ನು ಐಡೆಂಟಿಫೈ ಮಾಡಿದ್ರೆ ಇಡೀ ಕುಂದಾಪುರ ಭಾಗವನ್ನು CVC ಮಾಡಿದ್ದಾರೆ. ಹಾಗಾದ್ರೆ ಇದು ಯಾವ ಉದ್ದೇಶ ಇರಬೇಕು ಹೇಳಿ? ಈಗ CVC ಅಂತೇಳಿ ಮಾಡಬೇಕಾದ್ರೆ ಯಾವ ಉದ್ದೇಶ? ಜನಗಳಿಗೆ ಕುಂದಾಪುರದಲ್ಲಿ CVC ಏರಿಯಾ ಅಲ್ಲಿ ಸ್ಟಾಪ್ ಮಾಡಬೇಕು, ಉಡುಪಿಯಲ್ಲಿ ನಾನಾ ತೊಂದರೆ ಹಿಡ್ಕೊಂಡು ಬಂದು ನಾವಿಲ್ಲಿ ತಡೆ ಮಾಡಬೇಕು. ಹಾಗಾದ್ರೆ ಆ CVC ಏರಿಯಾದಲ್ಲಿ CVC ಅಂತೇಳಿ ಮಾಡಬೇಕಾದ್ರೆ ಈ ಹಿಂದೆ ಈಗ 2011 ನೋಟಿಫಿಕೇಶನ್ ಆಗಿದೆ ನಮಗೆ EC ಬಂದಾಗ ಈ CVC ಏರಿಯಲ್ಲಿ ಇರ್ಲಿಲ್ವಾ? ನಾನು ಕೇಳೋದು, ಯಾವ CRZ ಆಫೀಸರ್ ಬೇಕಾದಾಗ ನಾನು ಕೇಳೋದು ಒಂದೇ, CVC ಏರಿಯಾ ಇರ್ಲಿಲ್ವಾ? ಈಕೋ ಸೆನ್ಸಿಟಿವ್ ಝೋನ್ ಇರ್ಲಿಲ್ವಾ? ಫಿಶ್ ಬ್ರೀಡಿಂಗ್ ಏರಿಯಾ ಇರ್ಲಿಲ್ವಾ? ಎಲ್ಲ ಇದೆ. ಅಲ್ಲಿ ನಾವು ಯಾರು ಮರಳುಗಾರಿಕೆ ಮಾಡಲಿಲ್ಲ. ಒಂದು ಈಗ ಪಬ್ಲಿಕ್ ಆಗಿ ಒಂದು ಫಿಶರ್ ಮ್ಯಾನ್ ಅಲ್ಲಿ ಮರವಾಯಿ ಅಂತ ಮೊಳಿ ಅಂತ ಹೇಳ್ತಾರೆ, ಅದು ಮಾಡ್ತಾನೆ. ಅಲ್ಲಿ ಮಾಡೋಗಿ ಇಲ್ಲಿ ತೆಗಿಬಾರ್ದು, ನಾವು ತೆಗೆದ್ರೆ ಆಚೆ ಹೋಗಿ ತೆಗಿತೇವೆ. ಹಾಗಾದ್ರೆ ಎಲ್ಲವೂ CVC ಏರಿಯಾ ಅಂತ ಹೇಗೆ ಹೇಳ್ತಾರೆ ಇವ್ರು ಕೇಳೋದು? ಹಾಗಾದ್ರೆ ಇದು ಅವಕಾಶ ಕೊಡಬಾರ್ದು. ಕುಂದಾಪುರಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ಇದು ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇನ್ನೂ ಐಡೆಂಟಿಫೈ ಆಗಲಿಲ್ಲ. ಏನು CRZ ಮ್ಯಾಪ್ ಇದೆ ಅದು ಈಗ ಆಲ್ರೆಡಿ CRZ ಎಲ್ಲಿ CRZ ಇದೆ ಅದೆಲ್ಲ CRZ ಮ್ಯಾಪ್ ಆಗಿ ಉಂಟು, ಓಲ್ಡ್ ಮ್ಯಾಪ್. ಇನ್ನೂ ಕೂಡ ಈ ನೋಟಿಫಿಕೇಶನ್ ಅಲ್ಲಿ ಏನು ಬಂದಿದೆ ಅದು ಯಾವುದು ಕೂಡ ಸೇರ್ಪಡೆ ಆಗಲಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇನ್ನೂ ಕೂಡ ಫೈನಲ್ ಆಗಲಿಲ್ಲ. ಆಗಿರುವಾಗ ಬೈಕಾಡಿ ಕಚ್ಚೂರು ಕೊಡಬೇಕಾದ್ರೆ ಒಂದು ಸರ್ವೆ ಮಾಡಿ ಕೊಡಬೇಕು. ಮತ್ತೆ ಈಗ ಇರುವಂತ ಜಾಗಗಳಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿ, ನೀವು ಇಷ್ಟೇ ಜನ ಹಾರಡಿ ಬೈಕಾಡಿಯಲ್ಲಿ ಮಾಡಿ ಅಂತ ಯಾವುದೇ ರೀತಿಯಲ್ಲಿ ಮಾಡಬಾರ್ದು. ಅವರಿಗೆ ಗಣಿ ಇಲಾಖೆಯಿಂದ ಕಂಡೀಷನ್ ಮಾಡಿ ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡ್ಬೇಕು ನೋಡಿ, ಇಲ್ಲೆಲ್ಲಿ ಇದ್ದವರ ಹೌದು, ಈ ಕುಂದಾಪುರದವರಿಗೆ ಒಂದಿಷ್ಟು ಜನಿಗೆ, ಉಡುಪಿಯವರಿಗೆ ಇಷ್ಟು ಜನ, ಒಂದು 15 ಜನ ಕೊಟ್ಟು ಸೀನ್ ಪೂಜಾರಿ ಅವರು ಏನು ಕೋರ್ಟಿಗೆ ಹೋಗಿದೆ ಅವ್ರ ಮನೆ ಎದುರು, ಆ ಕುದುರೆ ಎದುರು, ಐಲ್ಯಾಂಡ್ ಎಲ್ಲಿ ಕೂಡ ತೆಗಿದೆ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಿದ್ರೆ ಯಾರು ಕೋರ್ಟಿಗೆ ಹೋಗ್ತಾರೆ ನೋಡ. ಖಂಡಿತ ಇದನ್ನು ಇವ್ರು ಮಾಡಿ ಅಂತ ಹೇಳುದು. ಈಗ ಅಂದ್ರೆ ಸ್ಯಾಂಡ್ ಇರುವಲ್ಲಿ ತೆಗಿಬೇಕಲ್ಲ. ನಾವೀಗ ಹೋಗಿ ಹೂಡಿಯಲ್ಲಿ ಹೋದ್ರೆ ಹೂಡಿಯಲ್ಲಿ ಸ್ಯಾಂಡ್ ತೆಗಿಬೇಕಾದ್ರೆ ಅಲ್ಲಿಗೆ ಜಾಗ ಹುಡುಕ್ಬೇಕು, ಜಾಗ ಇಲ್ಲ. ಈಗ ಸ್ಯಾಂಡ್ ಎಲ್ಲಿ ಸಿಗ್ತದೆ, ಧಕ್ಕೆ ಇರುವಲ್ಲಿ ನಿಯರ್ ಸಿಗ್ಬೇಕು, ಅದನ್ನು ಹುಡುಕುದಲ್ಲಿದ್ದಾರೆ ಜನಗಳಿಗೆ. ಯಾಕಂತ ಹೇಳಿದ್ರೆ ಎಲ್ಲಿ ಸ್ಯಾಂಡ್ ಬಾರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈ ರೀತಿ ನಿಟ್ಟಲ್ಲಿ ಎಲ್ಲರಿಗೂ ನೀವು ಹೇಳಿದಾಗೆ
ಅಲ್ಲಿ ಹಂದಾಡಿ ಮತ್ತು ಕಚ್ಚೂರು ಕೂಡ ಸರ್ವೆ ಆದರೆ ಅವರಿಗೆ ಅವಕಾಶ ಆಗ್ತದೆ. ಇಲ್ಲಿಂದ ಹಾವಂಜೆಯಿಂದ ಎಂಡ್ ಪಾಯಿಂಟ್ ಇಲ್ಲಿ ಶಿವಳ್ಳಿಯಲ್ಲಿ ಏನು ಮಾಡಿದ್ದಾರೆ ಅದನ್ನು ಎಂಡ್ ಪಾಯಿಂಟ್ ತನಕ ಪುನಃ ಸರ್ವೆ ಮಾಡಿದರೆ ಎಲ್ಲರಿಗೂ ಅವಕಾಶ ಆಗ್ತದೆ. ಖಂಡಿತ. ಹಾಗೆ ನೋಡ್ತಾ ಹೋದ್ರೆ ಹಿಂದಿನ ಬಾರಿ NGTಗೆ ಹೋದ್ರು, ಹಸಿರು ಹೋದ್ರೆ ಸಾಕಷ್ಟು ಸಮಸ್ಯೆಗಳಾಯ್ತು, ರೂಲ್ಸ್ ರೆಗ್ಯುಲೇಷನ್ಸ್ ಕಾನೂನಾತ್ಮಕವಾಗಿ ಕೋರ್ಟ್ನಲ್ಲಿ ಅಲ್ಲಿ ಇಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಯ್ತು. ಮುಂದಿನ ಬಾರಿ ಕೂಡ ಹೋಗಬಾರ್ದು ಅಂತ ಏನಾದ್ರೂ ಇದೆಯಾ? ಯಾರಾದ್ರೂ ಹೋಗುವಂತ ಸಾಧ್ಯತೆಗಳು ಉಂಟಾಗಬಹುದು? ಅಲ್ಲ, ಹೋಗ್ಲಿಕ್ಕೆ ಈಗ ಎಲ್ಲ ಪೂರ್ವ ತಯಾರಿ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮನ್ನು ನಾನು ಹೇಳ್ತೇನಲ್ಲ, ಒಂದು ಸೈಡಲ್ಲಿ ಕಾಣದ ಕೈ ಕೆಲಸ ಮಾಡ್ತಾ ಇದೆ. CR ದಡ್ಡಲ್ಲಿ ಉಡುಪಿ ಜಿಲ್ಲೆ, ನಮ್ಮ ಜಿಲ್ಲೆ, ಇವತ್ತು ಕಾರವಾರಕ್ಕೆ ಪ್ರಾಬ್ಲಮ್ ತಂದದ್ದು ನಮ್ಮ ಜಿಲ್ಲೆ. ಮಂಗಳೂರಿನಲ್ಲಿ ಪ್ರಾಬ್ಲಮ್ ಅಷ್ಟೇನಾಗಲಿಲ್ಲ, ಆದರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಕತ್ತಿ ಮಸೀತಾ ಇದ್ದಾರೆ. ಅಂದರೆ ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ಉಡುಪಿ ಜನತೆಗೋಸ್ಕರ ನ್ಯಾಚುರಲ್ ಆಗಿ ಸಿಗುವಂತ ಯಾರು ಕೊಡ್ತಾ ಇದ್ದಾರೆ, ಅದು ಸಿಗಬಾರ್ದು. ಕಲ್ಲು ಹೊಡೆದು ಮನೆ ಕಟ್ಟಿ, ನೀವು M-SAND ಹೊರದೇಶದಿಂದ ಬಂದಂತ M-SAND ಅನ್ನು ಯೂಸ್ ಮಾಡಿ, ಈ ಎಲ್ಲ ಹುನ್ನಾರ ನಡೀತಿದ್ದೆ ಬಿಟ್ರೆ ನಾನು ಕೇಳುವುದು ಒಂದೇ ಇವ್ರ ಹತ್ರ. ಈಗ ನೈಸರ್ಗಿಕವಾಗಿ ಸಿಗುವಂತ ಸೊತ್ತನ್ನು ಬಡ ಜನರು, ಈಗ ಒಬ್ಬ ಕೂಲಿ ಕಾರ್ಮಿಕ ಅತಿ ಕಡಿಮೆ ಬೆಲೆ ಸಿಗುವಂಥದ್ದು ಯಾವುದು? ನಮ್ಮ ಇದರಲ್ಲಿ ಸಿಗುವಂಥದ್ದು. ಪ್ರತಿ ಡಿಸ್ಟಿಕ್ ಅಲ್ಲಿ 16ರಿಂದ 18 ಲಕ್ಷ ಮೆಟ್ರಿಕ್ ಟನ್ ಹೊಯ್ಗೆ ಅನ್ನೋದು ಟೆಕ್ನಿಕಲ್ ರಿಪೋರ್ಟ್ ಇದೆ. ಅಂದ್ರೆ ಪ್ರತಿ 4 ತಿಂಗಳು ಬಂದ ಮಳೆಯಲ್ಲಿ 6 ಹೊಳೆ, ಪಾಪನಾಶಿನಿ ಇರ್ಬೋದು, ಅಥವಾ ಸೀತೆ ಇರ್ಬೋದು, ಸ್ವರ್ಣ ಇರ್ಬೋದು, ಅಥವಾ ಎಡಮಾವಿನ ಹೊಳೆ ಇರ್ಬೋದು, ಸೌಪರ್ಣಿಕರು ಹೊರ ಇರ್ಬೋದು, ಇಷ್ಟು ಹೊಳೆಗಳಲ್ಲಿ ಘಟ್ಟದಲ್ಲಿ ಆದಂತ ಮಳೆ ಮಣ್ಣನ್ನು ದೂಡ್ಕೊಂಡು ಬಂದು ಪ್ರತಿ ಜಾಗದಲ್ಲಿ ಪ್ರತಿ ಹೊಳೆಯಲ್ಲಿ 15ರಿಂದ 20 ಲಕ್ಷ ಮೆಟ್ರಿಕ್ ಟನ್ ಹೊಯ್ಗೆ ಅನ್ನೋದು ಉತ್ಪತ್ತಿ ಆಗ್ತದೆ. ನಾವು ಎಷ್ಟು ತೆಗಿಬಹುದು? 5 ಲಕ್ಷವೂ ತೆಗಿಲಿಕ್ಕೆ ಆಗುದಿಲ್ಲ ನಮಗೆ. ಒಂದು 6 ಲಕ್ಷ ತೆಗಿಬಹುದು. ಆದ್ರೆ ಎಷ್ಟು ಉತ್ಪತ್ತಿ ಆಗೋದು ಹೊಯ್ಗೆನೆ ತೆಗಿಬಾರ್ದು ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಇದು? ನಾನು ಈಗ ಬಂದಿರತಕ್ಕಂತ ಒಂದು ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಒಬ್ಬ ಪರವಾನಿಗೆದಾರ ಎಷ್ಟು ಮರಳನ್ನ ತೆಗಿಬಹುದು ಅಂತ ಒಂದು ದಿನಕ್ಕೆ? ಅಥವಾ ಒಂದು ದಿನಕ್ಕೆ 5 ಲೋಡ್ ಅಂದ್ರೆ 50 ಮೆಟ್ರಿಕ್ ಟನ್, ಅಂದ್ರೆ 50 ಟನ್, ಅಂದ್ರೆ 10 ಟನ್ ಇದೆ ಇವ್ರದ್ದು. ಈಗ ನಮ್ಮ ರಾಘವೇಂದ್ರ ಶೆಟ್ಟರ್ ಲಾರಿ ಬಂದ್ರೆ ಅದಕ್ಕೆ ಒಂದು ನಾನು ಟ್ರಿಪ್ ಶೀಟ್ ತೆಗೆದ್ರೆ ಅದರಲ್ಲಿ 10 ಟನ್ ಮೆನ್ಷನ್ ಆಗ್ತದೆ. ಅದರಲ್ಲಿ 600 ರಾಯಲ್ಟಿ ಚಾರ್ಜ್, ಅದು ಚಾರ್ಜ್ ಆದ್ರೆ ಟ್ರಿಪ್ ಶೀಟ್ ಹೋದ್ರೆ ಅದರಲ್ಲಿ 10 ಟನ್ ಹೋಯ್ತು. ಹಾಗೆ 20, 30, 40, 50 ಟನ್ ಅಂದ್ರೆ ಒಂದು ದಿನಕ್ಕೆ ನಮ್ಗೆ 5 ಟ್ರಿಪ್ ಶೀಟ್ ಕೊಡ್ಲಿಕ್ಕೆ. 5 ಟ್ರಿಪ್ ಶೀಟ್ ಕೂಡ 6ನೇದು ಹಾಕ್ತೇನೆ, ಇನ್ನೊಂದು ಲೋಡ್ ಇಟ್ಟು ಹಾಕ್ತೇನೆ ಅಂದ್ರೆ ಟ್ರಿಪ್ ಶೀಟ್ ಬರುದಿಲ್ಲ, ಜನರೇಟ್ ಆಗುದಿಲ್ಲ, ಅಲ್ಲಿ ಬ್ಲಾಕ್ ಆಗುತ್ತೆ. ಹಿಂದಿನ ಸರಿ ಆಗಿದ್ದ ಪ್ರಾಬ್ಲಮ್ ಅಲ್ಲ, ಹಿಂದಿನ ಸರಿ ಹಾಗೆಲ್ಲ ಮಾಡ್ಲಿಲ್ಲ. ಹಿಂದಿನ ಸಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಗಮನದಲ್ಲಿ ಇಲ್ಲ, ನಾವು ಅಂತದೊಂದು ಧಕ್ಕೆಯಲ್ಲಿ ಯಾರಿಗೂ ಕೊಡ್ಲಿಲ್ಲ. ಇವತ್ತಿ ಕೂಡ ನಾವು ಎಲ್ಲಾ ಧಕ್ಕೆಗಳು ಕೇಳಿ ನಮ್ಮ 170 ಮಾಡಿದ್ದು. ಇದು ಏನ್ ಮಾಡಿದ್ದಾರೆ ಅಂದ್ರೆ ಹೊರಗಿಂದ ಬಂದವರು ಅವರ ಧಕ್ಕೆಯಲ್ಲಿ ನಿತ್ತ ಗಾಡಿ ನಮ್ಮ ಧಕ್ಕೆಯಲ್ಲಿ ತಂದು ಮರಳು ಸಿಗ್ಲಿಲ್ಲ ಅಂತ ಹೇಳಿ ಕೆಲವರು ಬೇಕಂತ ಹೇಳಿ GPS ಅವರ ಹತ್ರ ಏನೋ ಮಾಡ್ಕೊಂಡು, ಅಥವಾ ನಮ್ಮ ದುರುದ್ದೇಶ, ನಮ್ಮ ಲೈಸೆನ್ಸ್ ಅನ್ನು ಹಿಡ್ಕೊಳ್ಳಿಕ್ಕೋಸ್ಕರ, ಅಥವಾ ನಮ್ಮನ್ನು ಒಂದು ಆರೋಪಿ ಸ್ಥಾನ ನಿಲ್ಲಿಸಲಿಕ್ಕೋಸ್ಕರ ಅವ್ರು ಗಾಡಿ ತಂದು ಇಟ್ಟಿದ್ದಾರೆ. ಅದು ಎಲ್ಲಿ ಇಟ್ಟಿದ್ದಾರೆ ಅಂದ್ರೆ ಹೈವೇ ಮೇಲೆ ನಿಲ್ಲಿಸ್ತಾರೆ. ಅದು ಹತ್ರದಲ್ಲಿ ಧಕ್ಕೆ ಇದ್ರೆ ಅದು ಅದರ ಹತ್ರ ಇದೆ, ಅದು ಏನಾಗ್ತದೆ ಅಲ್ಲಿ ಬಂದು ಹೋಗಿದೆ ಅಂತ ತೋರಿಸ್ತದೆ. ಲಿಕ್ವಿಡ್ ಏನಿದೆ ಅಂತ ತೋರಿಸುವಂತ ಸ್ಕ್ಯಾನ್ ಮಾಡುವಂತ ಮಿಷಿನ್ ಏನಿಲ್ಲಲ್ಲ ಇವ್ರ ಹತ್ರ. ಆಗ ಏನಾಗ್ತದೆ, ಅದು ಬಂದು ಹೋಗಿದೆ, ಇವ್ರು ಏನ್ ಮಾಡ್ತಾರೆ, ಯಾರೋ ಮಾರ್ಕ್ ತೋರ್ತದೆ. ಅವ್ರು ಏನು ಸರ್ವರ್ ಅಲ್ಲಿ ನೋಡ್ತಾರೆ, ಯಾರೋ ಮಾರ್ಕ್ ತೋರ್ತಾ ನಿಮ್ಮ ಧಕ್ಕೆಗೆ ಇಂಥ ಗಾಡಿಗಳು ಬಂದೋಗಿದೆ, ಚಂದ್ರಪೂಜಾರ ಗಾಡಿ ಬಂದೋಗಿದೆ, ಹಾಗಾದ್ರೆ ಇದಕ್ಕೆ ಟ್ರಿಪ್ ಶೀಟ್ ಕೊಡ್ಲಿಲ್ಲ, ಅದೊಂದು ಇಂಥ ಅದು ವೈಲೇಷನ್. ಇಂಥದ್ದೇ ಈಗ ವೈಲೇಷನ್ಗೆ ಹಣ ತಗೊಳ್ತಾ ಇದ್ದಾರೆ. ಇದು ನನ್ನ ಪ್ರಕಾರದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು 50,000 ಸಿಂಗಲ್ಗೆ 1 ಲಕ್ಷ ಡಬಲ್, ಅದು ನನ್ನ ಪ್ರಕಾರದಲ್ಲಿ ಆ GPS ಅನ್ನೋದು ಸರಿ ಇಲ್ಲ, ಅದು ಕಳಪೆ ಮಟ್ಟದ GPS ಕುರಿತಾಗಿ ಇವರು ಕೂಡ ಸಾಕಷ್ಟು ಅಂದ್ರೆ ಲಾರಿ ಚಾಲಕ ಮಾಲಕ ಸಂಘದವರಿಂದ ಇವರು ಕೂಡ ಕೂಗೆತ್ತಿದ್ರು, ಇದು ಸರಿ ಇಲ್ಲ, GPS ಕಳಪೆ ಮಟ್ಟದ GPS. ಹೌದು, ಖಂಡಿತ. ಆದ್ರೆ ಈಗ ಏನಾದ್ರೂ ಅಂತ ಒಂದು ಪ್ರಸ್ತಾವ ಇದೆಯಾ ಅಂತ? ಇದೆ. ಈಗ ನೋಡಿ, ಸದ್ಯದಲ್ಲೇ ನಾವು ನಮ್ಮ MLA ಮುಖಾಂತರ ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಆಗ್ತಾ ಇದ್ದೇವೆ. ಯಾಕಂದ್ರೆ ನಾವು GPS ಬೇಡ ಅನ್ನೋದಕ್ಕಿಂತವೂ ಈಗ ಈ ವೈಲೇಷನ್ ಇಂಥದ್ದು ಅಪರಾಧಿ, ಈಗ ಧರ್ಮಕ್ಕೆ ನಮ್ಮನ್ನ ಅಪರಾಧಿಗಳನ್ನ ಮಾಡ್ತಾ ಇದ್ದಾರಲ್ಲ, ನಾವು ನಿಜವಾಗಿಯೂ ನಾವು ತಪ್ಪಿತಸ್ತ್ರ ಆಗಿದ್ರೆ ನಾವು ನಮಗೆ ಶಿಕ್ಷೆ ಕೊಡ್ಲಿ, ನಾವು ಅದನ್ನ ನಾವು ಸ್ವೀಕಾರ ಮಾಡ್ತೇವೆ. ಆದ್ರೆ ಇದು ಅನಾವಶ್ಯಕ ನಮ್ಮ ತಲೆ ಮೇಲೆ ಕೂರಿಸ್ತಾ ಇದ್ದಾರೆ. ನೋಡಿ, ಇದೇ GPS-ನವರು ಇದು ನಮ್ಮ ಜಿಲ್ಲಾಡಳಿತದಿಂದ ಸತ್ಯಶೋಧನಾ ಸಮಿತಿಯಿಂದ ಅದನ್ನ ಮಾಡುವಾಗ ಅದರಲ್ಲಿ ಅನರ್ಹಗೊಂಡಿದೆ. ಅದು ಅಂದ್ರೆ ಅದು ನೆಟ್ವರ್ಕ್ ಸಿಸ್ಟಮ್ ಎಲ್ಲ ಸರಿ ಇಲ್ಲ ಅಂತಕ್ಕಂಥದ್ದು. ಮತ್ತೆ ನೋಡಿ ಸರ್, ಅದರಲ್ಲಿ ಒಂದು ಯಾವುದೇ ರೀತಿಯಲ್ಲಿ ಪರ್ಟಿಕಲ್ ವೆಹಿಕಲ್ ಅಲ್ಲಿ ಇದೆ ಅನ್ನೋದಕ್ಕೆ ಮಾಹಿತಿ ಇಲ್ಲ. ಈಗ ನಮ್ಮ ಎಕ್ಸಾಂಪಲ್, ನಮ್ಮ ಮಾಜಿ ಅಧ್ಯಕ್ಷರು, ನಮ್ಮ ಕಟ್ಪಾಡಿ ಲಾರಿ ಟೆಂಪೋ ಮಾಲಕರ ಸಂಘದ ಮಾಜಿ ಅಧ್ಯಕ್ಷರು ಜಯಾನಂದ್ ಕೋಟೆನ್ ಅಂತ ಹೇಳಿ, ಅವರ ವೆಹಿಕಲ್ ಮನೆಯಲ್ಲೇ ಇದೆ. ಎಲ್ಲಿ? ಕುರ್ಕಾಲು, ಕಟ್ಪಾಡಿ ಕುರ್ಕಾಲಲ್ಲಿ ಉಂಟು. ಆದ್ರೆ ಇಲ್ಲಿ ಒಬ್ರು ಅವರು ಆ ಗಾಡಿ ನಂಬರ್ ಮೇಲೆ ಪರವಾನಗಿನ ತೆಗೆದಿದ್ದಾರೆ. ಬಂದದ್ದು ವೈಲೇಷನ್ ಲಾರಿ ಮಾಲಕನಿಗೆ. ಯಾಕೆ ಲಾರಿ ಮಾಲಕನಿಗೆ ವೈಲೇಷನ್ ಬರಬೇಕು? ಲಾರಿ ಮಾಲಕ ತಪ್ಪಡ್ಲಿಲ್ಲ, ಲಾರಿ ಅವರ ಮನೆಯಲ್ಲಿ ಉಂಟು, ಟ್ರಿಪ್ ಇಲ್ಲದೆ ಮನೆಯಲ್ಲಿ ನಿಲ್ಲಿಸಿದ್ದಾರೆ. ಆದ್ರೆ ವೈಲೇಷನ್ ಬಂದದ್ದು, ಟ್ರಿಪ್ ಶೀಟ್ ತೆಗೆದದ್ದು ಧಕ್ಕೆಯಲ್ಲಿ, ಧಕ್ಕೆ ಅವ್ರ ಮೇಲೆ ಆಕ್ಷನ್.
ಈಗ ಧಕ್ಕೆಯವ್ರ ಮೇಲೆ ತಕೊಳ್ಳಿ ಅಂತ ನಾನು ಹೇಳುದಲ್ಲ, ಆದ್ರೆ ಎಲ್ಲಿ ಮಾಡಿದ್ದಾರೆ, ಯಾರಿಂದ ತಪ್ಪಾಗಿದೆ ಅದನ್ನು ನೋಡುವುದಿಲ್ಲ. ವೈಲೇಷನ್ ಸೀದಾ GPS ನವರು ಕೊಟ್ಟರು ಗಣಿ ಇಲಾಖೆಗೆ, ಇಂಥ ಗಾಡಿಯವರು ವೈಲೇಷನ್ ಮಾಡಿದ್ದಾರೆ ಅಂತೇಳಿ. ಗಾಡಿ ಅವರ ಮನೆಯಲ್ಲಿ ಉಂಟು. ಎಂತ ಸಿಸ್ಟಮ್? ಫಸ್ಟ್ ನೋಡಿ, ನಾನು ಒಬ್ಬರಿಗೆ ಬುದ್ಧಿ ಹೇಳ್ಬೇಕಂದ್ರೆ ನಾನು ಸರಿ ಇರ್ಬೇಕು ಫಸ್ಟ್. ಇಲ್ಲಿ ನಮ್ಮ ಸಿಸ್ಟಮ್ ಸರಿ ಇಲ್ಲ, GPS ಸಿಸ್ಟಮ್ ಸರಿ ಇಲ್ಲ. ಈ GPS ಇದರಲ್ಲಿ ನೋಡಿ, ಹಿಂದೆ ಐಸರ್ಟ್ನವ್ರು ಇದ್ರು, ಅವರದ್ದು ಸಿಸ್ಟಮ್, ಅವರ ಸಿಸ್ಟಮ್ ಇರುವಾಗ ಈ ವೈಲೇಷನ್ ಎಲ್ಲ ಒಂದು. ಎರಡನೇದಾಗಿ ಯಾಕಂದ್ರೆ ಅವರು ಸಪೋರ್ಟ್ ಮಾಡಲಿಲ್ಲ. ಇವರು ಕೆಲವರಿಗೆಲ್ಲ ಅವರ ಆಪ್ತರಿಗೆಲ್ಲ ಸಪೋರ್ಟ್ ಮಾಡಿದ್ರು. ಒಂದು ಟ್ರಿಪ್ ಶೀಟ್ ತೆಗೆದು 4 ಟ್ರಿಪ್ ಹಾಕುವಂಥದ್ದು ಅದೆಲ್ಲ ಕೆಲವು ಆಗಿದೆ ಅಂತೆ ಮಾತುಗಳು. ಹಾಗೆ ಇವ್ರ ಹತ್ರ ಟೆಕ್ನಿಷಿಯನ್ ಇಲ್ಲ, ಇವರದ್ದು ಉಡುಪಿಯಲ್ಲಿ ಆಫೀಸ್ ಇಲ್ಲ, ಕಾಟಾಚಾರಕ್ಕೆ ಆಫೀಸ್ ಮಾಡಿದ್ರು. ಒಂದು 12-13 ಸಾವಿರ ರೂಪಾಯಿ ನಮ್ಮ ಹತ್ರ ಕಲೆಕ್ಟ್ ಮಾಡಿ ಒಂದು ಬಿಲ್ ಕೊಡ್ಲಿಲ್ಲ ಸರ್. ಇವರು ಬಿಲ್ ಕೊಡ್ಲಿಲ್ಲ, ಮೋಸ ಮಾಡಿದ್ದಾರೆ. ಆದ್ರೂ ಜಿಲ್ಲಾಡಳಿತ ಈ ಹಿಂದಿನ ಹೇಳಿದ್ ನಾನು, ಜಿಲ್ಲಾಡಳಿತ ಅದರ ಬಗ್ಗೆ ನಾವು ಎಷ್ಟೇ ಮನವಿ ಕೊಟ್ಟರು ಗಮನ ಹರಿಸಲಿಲ್ಲ. ಹಾಗಾದ್ರೆ ಈಗಿನ ಒಂದು ಜಿಲ್ಲಾಡಳಿತ ಸಂಪೂರ್ಣವಾದ ತನಿಖೆಯನ್ನು ಮಾಡಲೇಬೇಕು. ಅದಕ್ಕೆ ಒಂದು ಮಾತು, ಈಗ ನಾನು ಈ GPS ವಿರುದ್ಧ ಆ GPS ಅನ್ನು ಓಪನ್ ಮಾಡಿದಾಗ ಅದರ ಹಿಂದೆ ಇಸ್ರೇಲ್ ಮಾದರಿ, ಒಳಗೆ ಚೈನಾ ಮೇಡ್, ಇದನ್ನು ಓಪನ್ ಮಾಡಿ ಒಂದು ದಿನ ಏನಾಯ್ತು ಅಂದ್ರೆ ಇವ್ರು ಹೇಳಿದಾಗ ಟೆಕ್ನಿಷಿಯನ್ ಇಲ್ಲ ಅವ್ರ ಹತ್ರ. ಈ ನಮ್ಮ ದೋಣಿ ಮುಳುಗಿದಾಗ ಅದು ನೀರಿಗೆ ಬಿದ್ದಾಗ ನಾನು ಹೇಳಿದೆ, ನೋಡಿ ಮಾರಿ ನೆಟ್ವರ್ಕ್ ಕಾಣಿಸೋದಿಲ್ಲ ಅಲ್ಲ, ಅದು ನಮ್ದು ವೆದರ್ ಪ್ರೂಫ್ ವಾಟರ್ ಪ್ರೂಫ್ ಅಲ್ಲ ಅಂತ ಹೇಳಿದ್ರು. ನಮ್ಮಿಂದ 20,000 ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಕಲೆಕ್ಟ್ ಮಾಡುವಾಗ ವಾಟರ್ ಪ್ರೂಫ್ ಅಂತ ಎಲ್ಲ ಹೇಳಿದ್ದಾರೆ. ಈಗ ನೋಡಿ, ಅದೇ ಕಳಪೆ ಮಟ್ಟದ GPS ಅನ್ಲಿಕ್ಕೆ ಲೋಕಾಯುಕ್ತದಲ್ಲಿ ನಾವು ದಾವೆ ಹೂಡಿದ್ದೇವೆ ಅದರ ವಿರುದ್ಧ. ಇವತ್ತು ಅದೇ GPS ಗೆ ಇವರು ಮತ್ತೆ ಜಿಲ್ಲಾಡಳಿತ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದಿನ ಜಿಲ್ಲಾಧಿಕಾರಿ ಕೊಟ್ಟದ್ದು, ಅದು ಎಷ್ಟು ದಿನ ಅವರಿಗೆ ಅವಧಿ ಇದೆ ಅಂತ ಗೊತ್ತಿಲ್ಲ. ನಾನಂತೂ ಖಂಡಿತ ಹೇಳ್ತೇನೆ, ನಮ್ಮ ಪರವಾನಗಿದಾರರು ಕೈ ಮುಗಿದು ಕೇಳ್ತೇನೆ, ಯಾರೇ ಇದ್ರು ಕೂಡ T4U ಸಂಸ್ಥೆಗೆ ಇರುವಂತಹ GPS ಅನ್ನು ದಯವಿಟ್ಟು ಯಾರು ಹಾಕಬೇಡಿ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅವರು ಇವತ್ತು ಎಷ್ಟು ಜನರಿಗೆ ಅವರು ಇವತ್ತು ವೈಲೇಷನ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ನನ್ನ ಹತ್ರ ಉಂಟು. ಯಾರಿಗೆ ವೈಲೇಷನ್ ಕೊಡಬಾರ್ದು ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದವರಿಗೆ ಕೊಡ್ಲಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇದ್ದವ್ರಿಗೆ ಕೊಡ್ಲಿಲ್ಲ, ಅವರು ನಮ್ಮವರು ಅಂತೇಳಿ. ಯಾರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವ್ರು ಕೊಟ್ಟಿದ್ದಾರೆ. ಮತ್ತೆ ನಾನು ಇನ್ನೊಂದು ಕೇಳ್ತೇನೆ, ನೀವು ವೈಲೇಷನ್ ಕೊಡಬೇಕಾದ್ರೆ ನನಗೆ ಕೊಟ್ಟಂತ ಒಂದು ರಿಪೋರ್ಟ್ ಉಂಟು. ನನಗೆ ಖಾಲಿ T4U ಅಂತೇಳಿ ಒಂದು ಖಾಲಿ ಸಿಂಬಲ್ ಇರುವಂತ ಒಂದು ಕಾಪಿ ಕೊಟ್ಟಿದ್ದಾರೆ. ನಾನು ಲೋಕಾಯುಕ್ತಕ್ಕೆ ಹೋದ ಮೇಲೆ, ನಾನು ಮತ್ತೆ ಮಂಜೇಶ್ ಶೆಟ್ಟರ್ ಲೋಕಾಯುಕ್ತಕ್ಕೆ ಹೋದ ಮೇಲೆ ನನಗೆ ರಾಣೆ T4U ಅಂತ ಒಂದು ಇದು ಕೊಟ್ಟು, ಯಾಕಂದ್ರೆ ಅವರು ಟ್ಯಾಕ್ಸ್ ಕಟ್ಟಿದ್ರಾಗ ಅಲ್ಲಿಗೆ ಇಲ್ಲಿಯ ಟ್ಯಾಕ್ಸ್ ಮತ್ತೆ GST ಎಲ್ಲ ಕಟ್ಟಿದ್ದು, ಇವರು ಸಮಸ್ಯೆ ಮಾಡ್ತಾರೆ ಅಂತೇಳಿ. ಹಾಗಾದ್ರೆ ಇವರು ಇಷ್ಟು ತಗೊಂಡಾಗ, ಎಷ್ಟು ನಮ್ಮಿಂದ 20,000 ತಗೊಂಡಾಗ ಒಂದು GPS ವಿರುದ್ಧ ಇವರು ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ? ನಾನು ಈಗಲೂ ಲೋಕಾಯುಕ್ತದಲ್ಲಿ ಫೈಟ್ ಮಾಡ್ತಾ ಇದ್ದೇನೆ ಅದ್ರ ವಿರುದ್ಧ. ಇನ್ನೂ ಕೂಡ ನಮಗೆ ಕೋರ್ಟ್ ಅಲ್ಲಿ ಕೇಸ್ ಉಂಟು. ಇದು ಇರುವಾಗ ಇವತ್ತು ಡಬಲ್ ವೈಲೇಷನ್ಗೆ 1 ಲಕ್ಷ ತಗೊಂಡದ್ದು ತಪ್ಪು ಜಿಲ್ಲಾಡಳಿತ. ಇವತ್ತು 50,000 ಸಿಂಗಲ್ ವೈಲೇಷನ್ ಅಂತ ತಗೊಂಡದ್ದು ತಪ್ಪು. ನಾನು ಇನ್ನೊಂದು ಕೇಳ್ತೇನೆ, ಇವರು ದೋಣಿಗೆ ಯಾವ ಕಂಪನಿಯವರು GPS ಹಾಕಲಿ, ಈಗ ಎಷ್ಟು ಇವರಿಗೆ ಅವಧಿ ಇದೆ ಗೊತ್ತಿಲ್ಲ ನನಗೆ. ಯಾರೇ GPS ಹಾಕಿದ್ರು ಕೂಡ ನಿಂತ ನೀರಲ್ಲಿ, ಹರಿಯುವ ನೀರಲ್ಲಿ ದೋಣಿ ನಿಲ್ಲುವುದಿಲ್ಲ ಸ್ವಾಮಿ. ಇದನ್ನು ಮಂಡ್ಯಲ್ಲಿ ಇಟ್ಕೊಳ್ಬೇಕು. ನಾನೀಗ ಧಕ್ಕೆಗೆ ಮರಳು ಬಿದ್ದಾಗ ಹೇಳ್ತೇನೆ, ಮರಳು ಬಂದು ಬಿತ್ತ ಅಂತ ಅವ ತರುವ ಕಷ್ಟ ಎಷ್ಟಿದೆ ಅಂತೇಳಿ ಯಾರೂ ಕೂಡ ನೋಡಿದವರಿಲ್ಲ ಅಲ್ಲಿ. ಈಗ ಒಂದು ದೋಣಿಯನ್ನು ಇಟ್ಟಾಗ ದೋಣಿಗೆ 20 ಫೀಟಿನ ಒಂದು ಕಬ್ಬಿಣದ ರಾಡನ್ನು ಹಾಕಿ ಅವನು ಅಲ್ಲಿ ಅಷ್ಟು ಟೈಟ್ ಮಾಡಿ ಕಟ್ಟಿ, ಆಚೆಯಿಂದ ಇನ್ನೊಂದು ಹಾಕಿ ನೀರು ಹೋಗುವುದಾಗೆ ದಾರಿಯಲ್ಲಿ ನೀರು ಹರಿದೋಗ ಒಂದು ಲೋ ಟೈಡ್ ಹೈ ಟೈಡ್ ಆಗುವಾಗ ದೋಣಿಗಳು ನಿತ್ತಲ್ಲಿ ನಿಲ್ಲುವುದಿಲ್ಲ. ಅಂತ ಸಂದರ್ಭದಲ್ಲಿ ಆ ಕಷ್ಟದಲ್ಲಿ ಅವ ಒಂದು ಹೊಯ್ಗೆ ತೆಕ್ಕೊಂಡು ಬರಬೇಕಾದ್ರೆ ಇವರು ಅದನ್ನು ರೇಡಿಯೇಷನ್ ಜಾಸ್ತಿ ಇಡ್ಲಿ. ಇವರು ಈಗ ಒಂದು ಆಯತಾಕಾರದಲ್ಲಿ ಇವರು ಏನೇ GFC ಪಾಯಿಂಟ್ ಮಾಡಿದ್ರೆ ರೇಡಿಯೇಷನ್ ಕೊಡಿ, ಅವ್ರಿಗೆ ಜಾಸ್ತಿ ಕೊಡಿ. ಆಚೆ ನೋಡಿ, ಯಾವುದು ಇದರಲ್ಲಿ ನೀವು ಆಯತಾಕಾರದಲ್ಲಿ ನಾನು ಒಂದು ಮಾಡಿದೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಏನಾದರೂ ಕಾಂಕ್ರೀಟ್ ಪಿಲ್ಲರ್ ಹಾಕಿ ಏನಾದ್ರು ಎದ್ರೆ ಮಾತ್ರ ಒಂದು ಜಾಗ ಕಾಣ್ತದೆ ಎಲ್ಲಿ, ನಮ್ಮ ಹೊಳೆಯಲ್ಲಿ. ನೀವು ಅಷ್ಟೇ ಒಳಗೆ ತೆಗಿರಿ ಅಂತ ಹೇಳಿದ್ರೆ ಯಾರಿಗಾಗ್ತದೆ ಸ್ವಾಮಿ ತೆಗಿಲಿಕ್ಕೆ? ನಾನು ಕೇಳ್ತೇನೆ, ನೀವು GPS ಹಾಕಿ, ಎಷ್ಟು GPS ದೋಣಿಗೆ ಹಾಕಿ ಗಾಡಿಗೆ ಹಾಕಿ ಎಲ್ಲದಕ್ಕೂ, ನಾನು ಅಲ್ಲ ಅಂತ ಹೇಳುದಿಲ್ಲ. ಇಷ್ಟು ಈಗ ಒಂದು ರಾಘವೇಂದ್ರ ಶೆಟ್ಟಿ ಅವ್ರ ಲೈಸೆನ್ಸ್ ಅಲ್ಲಿ ಇಷ್ಟು ಲೈಸೆನ್ಸ್ ಎಷ್ಟು ದೋಣಿ, 15 ದೋಣಿ ಉಂಟಾ ಇಲ್ಲ ಅಂತ ಒಂದು ಸರ್ವೆಗೆ ಒಂದು ಬೋಟ್ ಕೊಡಿ, ಗೌರ್ಮೆಂಟ್ ಒಂದು ಬೋಟ್ ಮಾಡಿ. ಇವತ್ತು ಇವರು ಸರ್ವೆ ಮಾಡುವಾಗ ಒಂದು ಗೌರ್ಮೆಂಟ್ ಬೋಟ್ ಇಲ್ಲ, ಗೌರ್ಮೆಂಟ್ ಇದು ಬೋಟ್ ಕೊಡಿ, ಅದಕ್ಕೊಂದು ಬೋಟ್ ಕೊಟ್ಟು ಬೋಟಿಗೆ ಒಬ್ಬ ಆಪರೇಟರ್ ಇಟ್ಟು ಇವತ್ತು ಎಲ್ಲೆಲ್ಲಿ ಇಲಿಗಲ್ ಆಗ್ತದೆ ಅದನ್ನೆಲ್ಲ ಬೋಟ್ ಮುಖಾಂತರ ಹಿಡಿಲಿ. ನೋಡ, ಯಾಕೆ ಹಿಡಿಲಿಕ್ಕೆ ಆಗುದಿಲ್ಲ? ಗೌರ್ಮೆಂಟ್ ಇಂದ ಬೋಟ್ ಇದೆಯಾ, ಗೌರ್ಮೆಂಟ್ ಇಂದ ಸರ್ವರ್ ಇದೆಯಾ, ಗೌರ್ಮೆಂಟ್ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡ್ತಾರ ಜಿಲ್ಲಾಧಿಕಾರಿ. ಈಗ ISLM ಅಂತ ಒಂದು ಸಾಫ್ಟ್ವೇರ್ ಇದೆ, ಅದನ್ನು ಕೂಡ ಇವರು ಯೂಸ್ ಮಾಡುವುದಿಲ್ಲ. ಇದೆಲ್ಲ ಮಾಡಿದ ಮೇಲೆ ನೀವು ಇಂಥ GPS ಗೆ ನಾವು ಬೆಲೆ ಕೊಡುವುದಿಲ್ಲ. ಇದು ಅನರ್ಹಗೊಂಡಂತ ಇದು. ಇವರು ನಮ್ಮ ಆತ್ಮೀಯರಾದ ರಾಘವೇಂದ್ರ ಶೆಟ್ಟಿ ಹೇಳಿದಾಗೆ ಇದು ನನ್ನ ಪ್ರಕಾರದಲ್ಲಿ ಈ GPS ಅನ್ನು ಹಾಕ. ಇದ್ರ ಹಿಂದೆ ಐಸರ್ಚ್ ಇತ್ತು, ಐಸರ್ಚ್ ಯಾಕೆ ಸರಿ ಇರಲಿಲ್ಲ? ಅವನು
ಲಾಂಗ್ ಟ್ರಿಪ್ ಅವ್ರದ್ದು ಲಾಂಗ್ ಟ್ರಿಪ್ ಗಾಡಿಯಲ್ಲಿ ಹಿಡಿದಿದೆ, ಇಲ್ಲಿಂದ ಲೋಡ್ ಆಗಿ ಹೋದದ್ದು ಕೇರಳದಲ್ಲಿ ಬಾರ್ಡರ್ ಇನ್ನೊಂದು ವಿಚಾರ ಇದೆ ಸರ್, ಏನು ಅಂತಂದ್ರೆ ಈ ಒಂದು ಸ್ಯಾಂಡ್ ಬಜಾರ್ ಆಪ್ ಅನ್ನ ಮಾಡಬೇಕು ಅನ್ನೋ ಎಲ್ಲ ಇದೆ ಸರ್, ಎಲ್ಲ ಇದೆ. ಇದು ಒಂದು ಟೈಪ್ ಲಾಬಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೊನೆಯದಾಗಿ ನಾನು ಕೇಳ್ತಾ ಇದ್ದೇನೆ, ಮರಳು ಸಿಕ್ಕಿದೆ ಅನ್ನುವಂತ ಒಂದು ಖುಷಿ ಇದೆ, ಇನ್ನು 10 ದಿನದಲ್ಲಿ ಎಲ್ಲ ಪ್ರೊಸೀಜರ್ ಕೂಡ ಕಂಪ್ಲೀಟ್ ಆಗುತ್ತೆ ಅನ್ನುವಂತ ಒಂದು ವಿಚಾರ. ಕೊನೆಯದಾಗಿ 2 ಮಾತುಗಳೇನು ಸರ್? ಈಗ ನೋಡಿ, ನಾನು ತಮ್ಮ ವಾಹಿನಿ ಪ್ರಕಾರ ಮತ್ತೆ ತಮ್ಮ ವಾಹಿನಿ ನಮ್ಮ ಉಡುಪಿ ಜಿಲ್ಲಾ ಮಾಧ್ಯಮಗಳಿಗೆ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಮಗೆ ಬಿಟ್ಟು ಬಿಡದೆ ಬೆಂಬಲ ಕೊಟ್ಟವರು ಅಂದ್ರೆ ನಮಗೆ ಪ್ರಪ್ರಥಮವಾಗಿ ನಮಗೆ ಉಡುಪಿ ಜಿಲ್ಲೆ ಮಾಧ್ಯಮ, ಹಾಗೆ ವಿಶೇಷವಾಗಿ ಸ್ಪಂದನ ಚಾನೆಲ್ ಸಂಘಟನೆ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಉಡುಪಿ ಜಿಲ್ಲಾ ಸಂಘಟನೆಯವರು ಎಲ್ಲ ಪಕ್ಷದವರು ನಮ್ಮೊಟ್ಟಿಗೆ ಸೇರ್ಕೊಂಡು ಮಾಡಿದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಮತ್ತೆ ಈಗ ನಾನು ಸ್ಪೆಷಲ್ ಆಗಿ ನನ್ನ ಕುಟುಂಬ ಅಂತ ನಾನು ಹೇಳಿದೆ, ನಮ್ಮ ಲಾರಿಯವರು ಹೊಯ್ಗೆಯವರು ನಾವೆಲ್ಲ ಸಹೋದರರಿದ್ದಾಗೆ. ಒಂದು ಮಾತು ಬರ್ತದೆ ಹೋಗ್ತದೆ, ಎಲ್ಲೋ ಹಾಗೆ ಆಗ್ತದೆ, ಬಿಟ್ರೆ ನಾವೆಲ್ಲ ಒಂದೇ. ನಾನು ಕೈ ಮುಗಿದು ನಿಮ್ಮ ವಾಹಿನಿ ಮೂಲಕ ನಾನು ಎಲ್ಲರ ಹತ್ರನೂ ಬೇಡ್ಕೊಳ್ಳೋದಿಷ್ಟೇ, ಒಂದು ಹೊತ್ತು ಒಂದು ತುತ್ತು ಆದ್ರೂ ಕೂಡ ನಾವು ಹಂಚಿಕೊಂಡು ತಿನ್ನುವ, ಯಾವುದೇ ರೀತಿ ಇಲ್ಲಿಗಲ್ ಮಾಡೋದು ಬೇಡ. ನಮ್ಮ ಎಂ ಎಲ್ ಎ ಅವರು ಹೇಳ್ತಾ ಇದ್ದಾರೆ, ಇಷ್ಟು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾರೆ, ಅವರಿಗೆ ನಾವು ಗೌರವ ಸಲ್ಲಿಸಬೇಕಂತ ನಮ್ಮ ಮನಸ್ಸಲ್ಲಿ ಕಿಂಚಿತ್ತಾದ್ರೂ ಒಂದು ಮನೋಭಾವನೆ ಇದ್ರೆ ನಾವು ಲೀಗಲ್ ಆಗಿ ಮಾಡುವ. ಲಾರಿಯವರಾಗಿರ್ಬೋದು, ಹೊಯ್ಗೆಯವರಾಗಿರ್ಬೋದು, ಮತ್ತೆ ಮುಂದೆ ಯಾರಾದ್ರೂ ಮುಂದೆ ಇದನ್ನು ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಅಡ್ಡಗಾಲು ಹಾಕಬೇಕು ಅಂತ ಇದ್ರೆ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ನಾವು ಕ್ಷಮಿಸಿದ್ರು ದೇವ್ರು ಕ್ಷಮಿಸೋದಿಲ್ಲ, ಖಂಡಿತವಾಗಿ ಕ್ಷಮಿಸೋದಿಲ್ಲ. ನಾವು ಮುಂದೆ ಇನ್ನು ನಾವು ಯಾವುದೇ ಇದಕ್ಕೂ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಇನ್ನು ಹೋಗುದು ದೇವರ ಮೊರೆ ಹೋಗ್ತೇವೆ. ಇನ್ನು ಈ ಒಳ್ಳೆ ಕೆಲಸಕ್ಕೆ ಯಾರಾದ್ರೂ ತಪ್ಪಿದ್ರೆ ಹಿಡಿದು ಬುದ್ಧಿ ಹೇಳಿ, ಅದಕ್ಕೆ ನಾವು ಅಬ್ಜೆಕ್ಷನ್ ಇಲ್ಲ. ಆದ್ರೆ NGT ಕೋರ್ಟಿಗೆ ಹೋಗ್ತೇನೆ ಮತ್ತೆ ತಡೆ ತರ್ತೇನೆ ಅಂತ ಮುಂದೆ ಯಾರಾದ್ರೂ ಹೋಗೋರಿದ್ರೆ ನಾವು ಹೋಗುವಂಥದ್ದು ನಾವು ನಂಬಿದ ದೇವರ ಬಳಿ ನಾವು ಹೋಗ್ತೇವೆ. ಖಂಡಿತ. ಕೊನೆಯದಾಗಿ ಸರ್ 2 ಮಾತುಗಳನ್ನ ನೀವೇನ್ ಹೇಳ್ತೀರಿ? ಒಂದು ಮರಳು 158 ಜನರ ಪರವಾಗಿ ವಿಶೇಷವಾಗಿ ನಾನು ಹೇಳುವುದಂತಂದ್ರೆ, ನನ್ನ 158 ಜನ ಪರವಾನಗಿದಾರರಿಗೆ ಒಂದು ಕಿವಿ ಮಾತು ಹೇಳ್ತೇನೆ. ಈಗಾಗಲೇ ನಾನು GPS ಬಗ್ಗೆ ಹೇಳಿದೆ, AS 140 ಅಂತೇಳಿ ಸರ್ಕಾರದಿಂದ ಒಂದು ಸೆಂಟ್ರಲ್ ಇಂದ ಆದೇಶ ಆಗಿದೆ ಅಂತ GPS ಹಾಕ್ಬೇಕು ಇವರು. ಮತ್ತೆ 158 ಜನರಿಗೆ ಪರವಾನಗಿ ಕೊಟ್ಟವರು ಯಾವುದೇ ಒಂದು ಇಲಿಗಲ್ ಮಾಡಿದೆ ಇವತ್ತು ಯಾರು ನಮಗೆ ಊಟ ಕೊಟ್ಟಿದ್ದಾರೋ ಅವರನ್ನು ನೆನಪಿಸ್ಕೊಂಡು ಆ ಲೈಸೆನ್ಸ್ ಅನ್ನು ತನ್ನ ಮನೆಯಲ್ಲಿ ಮಗುವನ್ನು ನಾನು ಹೇಗೆ ಸಾಕ್ತೇನೋ, ನನ್ನ ಮಗ ಶಾಲೆಗೆ ಹೋಗಿ ಬಂದ ಇಲ್ಲೋ ಹೇಗೆ ವಿಚಾರಿಸ್ತೇನೆ, ಅದೇ ರೀತಿಯಲ್ಲಿ ಆ ಪರವಾನಿಗೂ ಅಷ್ಟು ಬೆಲೆ ಇದೆ ಅಂತ ನಾನು ಇವತ್ತು ಈ ಮಾಧ್ಯಮ ಮುಖಾಂತರ ಇವತ್ತು ನಾನು ಕೊಡ್ತಾ ಇದ್ದೇನೆ. ಇವತ್ತು ನಮ್ಮಲ್ಲಿ ನಮ್ಮ ಪರವಾನಿಗೆಯನ್ನು ನಾನು ಮಾಡ್ತಾ ಇದ್ದೇನೆ, ನನ್ನ ಪರವಾನಿಗೆ ಅಲ್ಲ ಅಂತೇಳಿ ರೀತಿಯಲ್ಲಿ ಅಂದರೆ ಯಾವುದೋ ಒಂದು ಆಗ್ತಾಯಿದೆ ಅಂತ ಗೋಸಂಬರಿ ರೀತಿಯಲ್ಲಿ ನಮ್ಮ ವ್ಯವಹಾರಗಳು ನಡೆದಿದೆ. ಅಂಥ ರೀತಿಯ ವ್ಯವಹಾರ ಇನ್ನು ಮುಂದೆ ಯಾವತ್ತೂ ಮಾಡಬಾರ್ದು. ಎಲ್ಲರೂ ನಿಟ್ಟಿನಿಂದ ಒಂದು ಹಾನೆಸ್ಟ್ ಆ್ಯಂಡ್ ಒಬಿಡಿಯೆಂಟ್ ಆಗಿ ಇದನ್ನು ನೀವು ಮಾಡಿ. ಇವತ್ತು ನಿಮಗೆ ಇದು ಒಂದು ಅವಕಾಶ ಮತ್ತೆ ಸಿಕ್ಕಿದೆ ಅಂತ ಹೇಳಿದರೆ ಇದಕ್ಕೆ ನಾನು ವಿಶೇಷವಾಗಿ ನಮ್ಮ ಮಾನ್ಯ ರಘುಪತಿ ಭಟ್ಟಿ ಕೈ ಮುಗಿದು ನಾನು ಕೇಳ್ತಾ ಇದ್ದೇನೆ. ಇವತ್ತು ಸಮಸ್ತ ಮರಳು ಪರವಾಗಿ ನಾನು ಅವರಿಗೆ ಸ್ವಾಗತಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇವತ್ತು ಈ ಒಂದು ಆಗಬೇಕಾದ್ರೆ ಇವತ್ತು ಅವರೇ ಕಾರಣ ಅಂತ ಇವತ್ತೊಂದು 158 ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಮ್ಮ 158 ಜನ ಪುಣ್ಯ ಅಂತ ಹೇಳ್ಬೇಕು. ಯಾಕಂದ್ರೆ ಎಷ್ಟೋ ಜನ ಈಗ ರಾಘವೇಂದ್ರ ಶೆಟ್ಟಿ ಹೇಳಿ ಕಣ್ಣೀರಲ್ಲಿ ಕೈ ತೊಳೆದಾಗಿದೆ. ಆದರೆ ಇವತ್ತು ಅದನ್ನು ಪರವಾನಿಗೆ ಏನಿದೆ 68,000 98,000 ರಿನ್ಯೂವಲ್ ಮಾಡ್ತೀರಾ, ಪ್ರತಿಯೊಂದು ಟ್ರಿಪ್ ಶೀಟನ್ನು ಆ ಕೌಂಟರ್ ಫೈಲ್ ಅಷ್ಟೇ ಜಾಗ್ರತೆ ಇಟ್ಕೊಳ್ಳಿ. ನಿಮ್ಮ ಪರವಾನಿಗೆ ಬಗ್ಗೆ ನೀವು ಅತಿಯಾದ ಜಾಗ್ರತೆ ಆದ ವಿಶೇಷವಾಗಿ ಒಂದು ಹುಡುಗನನ್ನು ಇಟ್ಕೊಳ್ಳಿ. ಯಾವುದೇ ಒಂದು ಟ್ರಿಪ್ ಶೀಟ್ ಇಲ್ಲದೆ ವ್ಯವಹಾರ ಮಾಡ್ಲಿಕ್ಕೆ ಹೋಗಬೇಡಿ. ಖಂಡಿತ ಸರ್, ಇದನ್ನು ಸಾಕಷ್ಟು ಮಾತಾಡ್ಲಿಕ್ಕೆ ಆದ್ರೂ ಕೂಡ ಸಮಯದ ಒಂದು ಮಿತಿ. ಖಂಡಿತ. ಧನ್ಯವಾದಗಳು. ಇಷ್ಟೊತ್ತು ಮಾತಾಡಿದ್ವಿ, ಮರಳಿಗೆ ಪರವಾನಿಗೆ ಸಿಕ್ಕಿದೆ ಅನ್ನುವಂಥ ಒಂದು ವಿಚಾರ. ಜಗದೀಶ್ ಅವರು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕು. ಅದೇ ರೀತಿಯಲ್ಲಿ ಉಡುಪಿ ಶಾಸಕರಾಗಿರ್ತಕ್ಕಂಥ ರಘುಪತಿ ಭಟ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕು. ಜೊತೆಗೆ ಇನ್ನೇನು ಅಂತಂದರೆ ಪರವಾನಿಗೆಯನ್ನೇನೋ ಕೊಟ್ಟಿದ್ದೀರಿ, ಮುಂದಿನ ಒಂದು ದಿನಗಳಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟ್ರಿಕ್ಟ್ ಆಗಿ ಅದನ್ನು ಪಾಲಿಸಬೇಕಾದಂಥ ಒಂದು ಅವಶ್ಯಕತೆ ಇದೆ. ಹಿಂದಿನ ಬಾರಿ ಆದ ಹಾಗೆ ಸಮಸ್ಯೆಗಳು ಮುಂದಿನ ಬಾರಿ ಆಗಬಾರ್ದು. ಯಾಕಂತಂದರೆ ಸಾಕಷ್ಟು ಕುಟುಂಬಗಳು ಇದನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾವೆ. ಆ ಒಂದು ಕುಟುಂಬಗಳಿಗೆ ಇನ್ನಾದರೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು, ಅದೇ ರೀತಿಯಲ್ಲಿ ಪರವಾನಿಗೆದಾರರು, ಅದೇ ರೀತಿಯಲ್ಲಿ ಲಾರಿ ಚಾಲಕ ಮಾಲಕ ಸಂಘದವರು, ಕಟ್ಟಡ ನಿರ್ಮಾಣ ಮಾಡುವಂಥವ್ರು ಎಲ್ಲರೂ ಕೂಡ ಶ್ರಮವನ್ನು ವಹಿಸಿದ್ರೆ ಬಹುಶಃ ಒಂದು ಉಡುಪಿ ಜಿಲ್ಲೆ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ತಾಕತ್ತು ಎಲ್ಲರಿಗೂ ಕೂಡ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.